ಆಧಾರವಾಗಿರುವ ಗೋಮಾತೆಯ ಸಂರಕ್ಷಣೆ ಪ್ರತಿಯೊಬ್ಬ ಭಾರತೀಯನ ಅಜ್ಞ ಕರ್ತವ್ಯ. ಇದಕ್ಕಾಗಿ ಮಂಜೂರು ಗ್ರಾಮದ ಬೀಜಗುಡಿಯಲ್ಲಿ 10.3 ಎಕರೆ ವಿಶಾಲವೇಶ್ವರದಲ್ಲಿ ಗೋಶಾಲೆಯನ್ನು ನಿರ್ಮಿಸಿ ಕಳೆದ 22 ವರ್ಷಗಳಿಂದ
सुमिरो पवन कुमार बल बुद्धि विद्या देहु मोहि। ದೇವಸ್ಥಾನದಿಂದ ಹೊರಟು ಗೋವಿಗಾಗಿ
ಜಿಲ್ಲೆಯಾದ್ಯಂತ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಘಟಕಗಳಿಂದ ಆಗಮಿಸಿದಂತ ಗೋ ಹೊರಗಾಣಿಕೆಯ ಜಾಥಾ ಇದೀಗ ಗೋಶಾಲೆಯನ್ನು ಪ್ರವೇಶಿಸಿ ಗೋಪಾಲಕೃಷ್ಣ ದೇವರ ಸನ್ನಿಧಿಯಲ್ಲಿ ಪಾದಕಮಲಗಳಿಗೆ ಅರ್ಪಣೆಗೊಳ್ತಾ ಇದೆ. ಗೋ ಹೊರಗಾಣಿಕೆ ಜೊತೆಯಲ್ಲಿ ಆಗಮಿಸಿದಂತ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ, ಸಂಘಟನೆಯ ಕಾರ್ಯಕರ್ತರಿಗೆ, ಘಟಕದ ಪ್ರಮುಖರಿಗೆ ಈ ಸಂದರ್ಭದಲ್ಲಿ ಪ್ರಶ್ನಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಆಗಿರ್ಬೋದು ಅಥವಾ ಹಿಂದಿ ಆಗಿರ್ಬೋದು ಅದರಲ್ಲಿರ್ತಕ್ಕಂಥ ಕಾರ್ಯಕರ್ತರನ್ನು ದಯವಿಟ್ಟು ಹಲವಾರು ಸಹಕಾರ ಮಾಡಬೇಕು. ಯಾಕಂತ ಹೇಳಿದರೆ ನಾವು ಬಹಳ ದೂರದಿಂದ ಬಂದಿದ್ದೇವೆ. ಆದಷ್ಟು ಬೇಗ ತಂದಂಥ ಗೋ ಹೊರೆಕಾಣಿಕೆ ಬೈಯೂರು ಆಗಿರ್ಬೋದು ಅಥವಾ ಹಿಂದಿಯನ್ನು ಅಲ್ಲಿ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ. ಪ್ರಾರಂಭದಲ್ಲಿ ನಾವು ಗೋಶಾಲೆ गावोमय मातरः सन्तु पितरः सन्तु गोवृषाः गासमस्ति प्रदानेन समे विष्णुप्रसीदो गावोमय अग्रतः सन्तु गावोमय सन्तु पृष्ठतः गावोमय पार्श्वतः सन्तु गवामध्ये वसाम्यहम् श्रीगोपालकृष्णाय नमः प्रार्थनां समर्पयामि मातृ देवस्नाम भक्तिः प्रार्थना मन्पक विशेषवाद विश्व हिंदू परिषत् बजरंग दಳ ಗಿಂತ ಮಾತ ಉದ್ದೇಶದಿಂದ ಅಜಿತ ಪಟ್ಟದಾನ ಕಣ್ಣು ದೋಜನ ರಡ್ಡೆ ಅಪ್ಪೆಂದು ಕೊಂಡ್ಪಡಿಸಿನ ಆಗತ್ತ ಅಜಿತನ ಗೋಮಾತೆನ ಪೂರ್ಣ ಅನುಗ್ರಹಕ್ಕೋಸ್ಕರವಾದ ಅಜಿತನ ಪೆದ್ದ ಪೂರ ಮಣ್ಣದಾಂಡ ನಮನಂಚ ಸಂಪುಡಿ ಅಂಚನೆ ಆ ಪೆದ್ದಲ್ಲ ಪೂರ ಸಂಪುಡಿ ಕೊಡು ಅನುದ್ದೇಶಿರೊಂದು ನಮ್ಮ ದೇವಸ್ವರೂಪೇನ ಆ ಪೆದ್ದಾಗ ಗೋವಿಗಾಗಿ ಮೇವು ಮತ್ತು ಕುದರಡು ಮಾತೆಲ್ಲ ಸೇರಿದ ಅಡ್ಡಿ ಹೊರಗಾಣಿಕೆಯನ್ನು ಅರ್ಪಣೆ ಮಾಡ್ಕೊಂಡಿಲ್ಲ. ಆ ಪ್ರಕಾರ ಈ ಮಕ್ಕಳ ಹೊರಗಾಣಿಕೆ ಅವು ಹೊರಗಾಣಿಕೆ ಲಕ್ಷ್ಮಿಯಾದ ಧನಲಕ್ಷ್ಮಿಯಾದ ಈ ಜಾಗ ಹೊಗೆಯೋಳು ಬಣ್ಣದಾಟ ಮೂಲ ಇಂಚಿನ ಮಾತ್ರ ಸೇವೆ ನಡಕೊಂಡ ಆ ಸೇವೆಗೆ ಓಡಾಟ ಸಕಲ ವ್ಯವಸ್ಥೆ ಜನಬಲ ಧನಬಲ ಸಂಪತ್ತು ಬಲ ಆಯುಷ್ಯ ಬಲ ಆರೋಗ್ಯ ಬಲ ಮಾತ್ರ ನಾವು ಇಂಥನ ಮಾತ್ರ ಪೂರ ಸಾಧ್ಯ ಅಂಚಿನ ಸಕಲ ಇದ್ದ ಬಲನ್ನ ಒದಗಿಸಾದ ಕೊಟ್ಟು ಇನಿ ಗೋಧುಳಿ ಲಗ್ನ ಅಂದ್ರೆ ಈ ಲಗ್ನ ಬಗಿನ ಚಿತ್ರನ ಹೊರಗಾಣಿಕೆ ಅವು ಲಕ್ಷ್ಮೀ ಸ್ವರೂಪ ದಿಪ್ಪೋಡು ಅಂಚನೆ ಕೃಷ್ಣದೇವರನ ಸನ್ನಿಧಾನ ಕೃಷ್ಣದೇವರ ದಾಂಡ ಜ್ಞಾನ ಕೊರ್ಪಣ ಅಂದ ಲೆಕ್ಕಗೆ ಮಾತಾ ಕೃಷ್ಣದೇವರನ ಮಾತಾ ಅವತಾರ ಇತ್ತಲ್ಲ ಕೃಷ್ಣದೇವರನ ಅವತಾರ ಮಾತ್ರ ಜ್ಞಾನ ಕೊಡ್ತಾನ ಅವತಾರ ಶಾಸ್ತ್ರ ಬಂದ್ಕೊಂಡು ಅಂಜಿನ ಕೃಷ್ಣದೇವರನ ಓಡಮಾನ ನಿಂದಾನಿ ಅಂಜಿದಾಗ ದೇವಂಡ ದೇವಸ್ಥಾನ ನೂದು ಗೋವಿತ್ತನ ದಾನ ಕೃಷ್ಣದೇವರ ಬಗ್ಗೆ ಕುಳಿವರಿಗೆ ನೂದತ್ತು ಎತೋ ಮಸ್ತು ಬೆತ್ತಲ್ಲ ಅಂಚಿತನ ಜಾಗ ಕೃಷ್ಣದೇವ ನಿತ್ಯ ಇಪ್ಪಂಜಿ ಜಾಗ ಅಂಚೆ ಜಾಗ ಇಲ್ಲಿ ಭಕ್ತನ ಹೊರಗಾಣಿಕೆ ಅವು ಇನಿಕ್ಕಿಂದ ಅಕ್ಷಯ ದೇವಂಡ ಅವು ಮಾತರಿತ್ತ ಬುದ್ಧಿವೃತ್ತಿಯ ಒಂದು ಕೋಡು ಅಂಚನೆ ಮೇಲ್ಕಾಲೋಗಾನಗ ನೇರ ವಿಶೇಷವಾದ ಈ ಸೇವಾ ಕೂಡ ಸಕಲ ವ್ಯವಸ್ಥೆ ಮಾತ್ರ ಸೌಕರ್ಯ ದಿವಸ ಕೊಡ್ದು ಈ ಜಾಗ ಅಭಿವೃದ್ಧಿ ಆண்டு ನನ್ನ ಆತ ಬೆತ್ತ ಸೇವಲ್ಪರ ಆ ಗೋಮಾತಿನ ಸೇವಲ್ಪರ ಕೂಡ ಹೋಗಿದ್ದೇನೆ ಮಾತಿನ ಉದಿಸಾದ ಕೊನೆಯ ಮುಂಬಾಗಿದ್ದೇನೆ ಗೋಪಾಲಕೃಷ್ಣ ದೇವರಲ್ಲ ಅಂಚನೆ ಸಕಲ ದೇವತೆನ ನೆರೆಸೋದು ತಿಳ್ಕೊಂಡಂಚಿತನ ಅಪ್ಪ ಗೋಮಾತೆ ನಂಗೆ ಅನುಗ್ರಹ ಮಾಡ್ಕೊಡು ಪಂಡಿತ ನಮ್ಮ ಕರೆದೆಲ್ಲ ಪ್ರಾರ್ಥನೆ ಮಾಡ್ಕೊಂಡು ಗೋರ್ನಂಚಿತನ ಅಪ್ಪೆಗೆ ಗುರುನಂಚಿತನ ಕಾಣಿಕೆ ನಮ್ಮ ಹೊರಗಾಣಿಕೆ ಆ ಕಾಣಿಕೆ ಅಪ್ಪ ಸ್ವೀಕಾರ ಮಾಡ್ಕೊಡು ಅಂಚನೆ ಆ ಕೃಷ್ಣದೇವರ ಸ್ವೀಕಾರ ಮಾಡ್ಕೊಡು ಪಂಡ ನಮ್ಮ ಸರ್ವೆಲ್ಲ ಭಕ್ತಿ ಶ್ರದ್ಧೆಡು ಆ ದೇವರ ಪ್ರಾರ್ಥನೆ ಮಾಡ್ಕೊಂಡು ಸ್ವೀಕಾರ ಮಲ್ಪಲೆ ನನ್ನ ಮಿತ್ತಲ್ಲ ಎಡ್ಡೆ ವೃದ್ಧಿ ಮಲ್ಪಲೆ ಮಾತ್ರ ಇತ್ತಲ್ಲ ಅಕ್ಷಯ ಪ್ರಕ ಅನುಗ್ರಹ ಮಲ್ಪಲೆ ಪಂಡಿತ ಪ್ರಾರ್ಥನೆ. ಓಂ ಗೋಪಾಲಕೃಷ್ಣಾಯ ನಮಃ ಜಮನೋದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಗೋಪಾಲಕೃಷ್ಣ ದೇವರ ಪಾದಾರವಿಂದಕ್ಕೆ ಗೋವಿಂದಾನ್ನಿ ಗೋವಿಂದ, ಗೋಮಾತೆಯ ಪಾದಾರವಿಂದಕ್ಕೆ ಗೋವಿಂದಾನ್ನಿ ಗೋವಿಂದ.
ನಮ್ಮ ದುಂಬುಗು ಕಾರ್ಯಕ್ರಮಗಳು ನಡಪೆರುಂಡು ಮಾತೆರ್ಲ ಈ ಕಾರ್ಯಕ್ರಮಡು ಸಹಕಾರ ಕೊಡ್ತು ಈ ಕಾರ್ಯಕ್ರಮ ಯಶಸ್ವಿ ಮಲ್ಪಡ್ಬಂಡದೆ ನಿಖಿಲ ವಿನಂತಿ ಮತ್ತು ಫುಲ್ಲದು ಕಾರ್ಯಕ್ರಮ ಯಶಸ್ವಿ ಅಪ್ಪಲಕ ಸಹಕಾರ ಮಲ್ಪಡ್ಬಂಡದು ನಿಖಿಲ ವಿನಂತಿ ಮಾಡ್ಬೋದಿಲ್ಲ ಅಂಚನೆ ನಮ್ಮ ಗಾಡಿ ಪೂರ ಗೋಶಾಲೆಗೆ ಹೋಗ್ಲಿಕ್ಕೆ ಆ ಗಾಡಿ ಪುಂಡಿ ಆದಪ್ಪು ಬೈ ಆದಪ್ಪು ನೀವು ಪೂರ ಖಾಲಿ ಮಾಡ್ತಾರೆ ಅಲ್ಲೋಡು ಮಾಡ್ತಾರೆ ನಮ್ಮ ಗಾಡಿ ಚಿತ್ರ ತಯಾರ ಬರ್ತೀವಿ ಏನು ನಮ್ಮ ಸಂಘ ಸಂಸ್ಥೆಗೆ ಪ್ರಪಂಚ ಅದು ಮಾತ್ರ ಸಹಕಾರ ಮಾಡ್ತೀವಿ ಒಂದು ಉದ್ಯೋಗ ಕಾರ್ಯಕರ್ತರು ವಿಜಯನಗರದ ಕಾರ್ಯಕರ್ತರಿಗೆ ತಯಾರಿಲ್ಲ ಕೈ ಕಂಜಿಲಿಗೆ ಅತನ ಗೋಗು ಗಾದನ ಆಕ್ಸಿಡೆಂಟ್ ಆದಿತ್ತನ ಅತನ ಅನಾರೋಗ್ಯ ಇತ್ತನಕ್ಕೆ ಒಂಜಿ ತುರ್ತು ನಿಗಾ ಘಟಕ ಪಂಡ ICU ಪಂಡ ಪದಾನ ಅವೇ ರೀತಿ ಒಂಜಿ ಗೋಶಾಲೆ ನಿರ್ಮಾಣ ಆಗ್ತದೆ ಆ ಗೋಶಾಲೆದ ಉದ್ಘಾಟನೆ ಎಲ್ಲ ನಡೆದಿರುವುದು ಆ ಉದ್ಘಾಟನೆ ನಡೆದಿಕೊಟ್ಟ ನಮ್ಮ ಪುನೀತ ಭಜನದ ದೀಪ ಪ್ರಜ್ವಲನದೊಟ್ಟಿಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಈ ಭಾಗಡು ಈ ಒಂಜಿ ಗೋಪಾಲಕೃಷ್ಣನ ಸನ್ನಿಧಾನಡು ಕೃಷ್ಣ ವೇಷ ಸ್ಪರ್ಧೆ ಎಲ್ಲ ನಡೆದುದುಂಡು ಅದು ಮಾತೆಲ್ಲ ಪೂರ್ತಿಯಾದಿತ್ತದೆ. ಹೀಗೆ ತನ್ನ ಶರೀರದಲ್ಲಿ ಆಶ್ರಯ ನೀಡಿದ ಕರುಣಾಮಯಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ವೈಜ್ಞಾನಿಕವಾಗಿಯೂ ಇಡೀ ಮನುಕುಲಕ್ಕೆ ಅತ್ಯವಶ್ಯಕವಾಗಿರುವಂಥ ಪರಮ ಪಾವನೆಯಾದ ಗೋಮಾತೆಗೆ ಇದೀಗ ಅತಿಥಿ ವರ್ಯರಿಂದ ಶಾಸ್ತ್ರೋಕ್ತವಾಗಿ ಗೋಪೂಜೆ ನಡೀತಾ ಇದೆ. ಗೋಪೂಜೆ ನಡೆದ ಬಳಿಕ ಅಪಘಾತ ಹೊಂದಿದ ಗೋವು ಅಥವಾ ರೋಗಗ್ರಸ್ತವಾಗಿರ್ತಕ್ಕಂಥ ಗೋಮಾತೆಯನ್ನ ಆರೈಕೆ ಮಾಡುವಂಥ ಕೇಂದ್ರ ತೀವ್ರ ನಿಗಾ ಘಟಕದ ಉದ್ಘಾಟನೆಯನ್ನ ಅತಿಥಿ ವರ್ಯರು ನಡೆಸಲಿಕ್ಕಿದ್ದಾರೆ. ಅದರ ಬಳಿಕ ಈ ಒಂದು ವೇದಿಕೆಯಲ್ಲಿ ಗೋವಿಗಾಗಿ ನಾವು ಜಾಗೃತಿ ಸಭೆ ಗೋ ಸಂಕುಲವನ್ನು ಉಳಿಸಬೇಕು, ಗೋ ಸಂಕುಲವನ್ನು ಬೆಳೆಸಬೇಕು, ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಸಲುವಾಗಿ ಈ ಒಂದು ವೇದಿಕೆಯಲ್ಲಿ ಜಾಗೃತಿ ಸಭೆ ನಡೆಯಲಿಕ್ಕಿದೆ. ಈ ಸಭೆಯಲ್ಲಿ ನಮಗೆ ಆಶೀರ್ವಚನ ನೀಡಲಿಕ್ಕಿರುವವರು ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ, ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೇಮೂರು, ಅದೇ ರೀತಿ ವಿವಿಧ ಅತಿಥಿ ವರ್ಯರ ಉಪಸ್ಥಿತಿಯಲ್ಲಿ ಜಾಗೃತಿ ಸಭೆ ನಡೆಯಲಿಕ್ಕಿದೆ. ಅದರ ಜೊತೆಯಲ್ಲಿ ಕುಣಿತ ಭಜನೆಯು ಕೂಡ ಈ ಒಂದು ವೇದಿಕೆಯ ಮುಂಭಾಗದಲ್ಲಿ ಸಾಗಿ ಬರಲಿಕ್ಕಿದೆ. ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ದಯವಿಟ್ಟು ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರು ಗೋಪ್ರೇಮಿಗಳು ಉಪಹಾರವನ್ನ ಸೇವಿಸಬೇಕು. ಉಪಹಾರವನ್ನ ಸೇವಿಸಿದಂತ ಸಾರ್ವಜನಿಕರು ವೇದಿಕೆಯ ಮುಂಭಾಗದಲ್ಲಿ ಹಾಕಿರ್ತಕ್ಕಂಥ ಆಸನದಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ಕೆಲವೇ ಕ್ಷಣಗಳಲ್ಲಿ ಗೋವಿಗಾಗಿ ನಾವು ಜಾಗೃತಿ ಸಭೆಯ ವೇದಿಕೆಯಲ್ಲಿ ಸಾಗಿ ಬರಲಿಕ್ಕಿದೆ. ಇದೀಗ ಗೋಮಾತೆಗೆ ಪ್ರಧಾನವಾಗಿ ಗೋಪೂಜೆ ನಡೀತಾ ಇದೆ. ಈ ಗೋಪೂಜೆ ನಡೆದ ಬಳಿಕದಲ್ಲಿ ನಮ್ಮೆಲ್ಲರಿಗೂ ಗೋವಿಗೆ ಪೂಜೆ ಮಾಡುವಂತಹ ಸುವರ್ಣ ಅವಕಾಶವನ್ನ ಗೋಮಾತಾಶ್ರಯ ಟ್ರಸ್ಟ್ ಒದಗಿಸಿಕೊಟ್ಟಿದೆ. ನಾವೆಲ್ಲರೂ ಕೂಡ ಗೋಮಾತೆಗೆ ಪೂಜೆಯನ್ನ ಮಾಡಬಹುದು. ವೇದಿಕೆಯ ಬಲಭಾಗದಲ್ಲಿ ಉದ್ದಕ್ಕೆ ಹಾಕಿದಂತ ಕೌಂಟರ್ನಲ್ಲಿ ಗೋಪೂಜೆಯನ್ನ ನಾವು ನಮ್ಮ ಕೈಯಾರ ಗೋಪೂಜೆ ಮಾಡುವಂತ ಅವಕಾಶವನ್ನು ನಮಗೆ ನೀಡಲಾಗಿದೆ. ನಮಗೆಲ್ಲರಿಗೂ ಗೋಪೂಜೆ ಮಾಡಬಹುದು. ಭಾರತೀಯ ವಿಶ್ವಾಸದ ವಾತ್ಸಲ್ಯ ಸ್ವರೂಪಿ ಪೂಜ್ಯ ಗೋಮಾತೆಗೆ ಸಮರ್ಪಿತ ಮೇಲಿನ ಸಮುಚ್ಚಯ ಗಜ ಮರ್ಯಾದೆಯೊಂದಿಗೆ ಅಂಬಾರಿ ಪಟ್ಟವನ್ನೇರಿ ಸಾಗುತ್ತಿದೆ. ಭಾರತೀಯ ವಿಶ್ವ
ವೀರಾಭಿಮಾನಿಗಳು, ಇದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಜೈ ಗೋಮಾತರ. ಇವತ್ತಿನ ಹೊರಕಾಣಿಕೆಯ ಹಿಂದೆ ಕೆಲಸ ಮಾಡಿದಂಥ ಸಾವಿರಾರು ಕಾರ್ಯಕರ್ತರು ಆ ಗೋವಿಗಾಗಿ ಸೇವೆ ಎನ್ನುವಂಥ ಆ ಹುಂಡಿಯನ್ನು ಹಿಡಿದುಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ದೇವಸ್ಥಾನ सूक्ष्म रूप धरिसी है दिखावा, विकट रूप धरि लंक जरावा, भीम रूप धरि असुर संहारे, रामचंद्र के काज संहारे, लागत जीवन रतन सुधारे, वीर रघुवीर हर्ष तेरी मुख माही जल दिलांग गए अचर जराई, दुर्गम काज जगत के नेत, सुगम अनुग्रह तुम्हारे थे, राम दुहारे तुम रखवारे, हो तना आज्ञा बिनु पैसारे, सब सुख लहै तुम्हारी शरण, तुम रक्षक का हो को डरना, आपन तेज समारो आप, तीनों लोक हाँकते पावे, भूत पिशाच निकट नहीं आवे, महावीर जब नाम सुनावे, नासै रोग हरै सब पीरा, जपत निरंतर हनुमत वीरा, संकट से हनुमान छुड़ावे, मन क्रम वचन ध्यान जो लावे, सब पर राम तपस्वी राजा, तिनके काज सकल तुम साजा, और मनोरथ जो कोई लावे, सोई अमित जीवन पल पावे, चारों युग परताप तुम्हारा, है पर सिद्ध जगत उजियारा, साधु संत के तुम रखवारे, असुर निकंदन राम दुलारे, अष्ट सिद्धि नवनिधि के दाता, असवर धीर जानकी माता, राम रसायन तुम्हारे पासा, सदा रहो रघुपति के दासा, तुम्हारे भजन राम को पावे, हनुमत
जन्म के दुख बिसरावे अंत काल रघुवरपुर जाए जहाँ जन्म हरि भक्त कहाए और देवता चित्तन मूर्ति रूप राम लखन सीता सहित हृदय बसौ सुरभूप। सियावर रामचंद्र की जय, अयोध्यापति सियावर रामचंद्र की, पवन सुत हनुमान की, उमापति महादेव की, गो माता के। ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ಪೊರೆ ನೀನು ಎಂದೆಂದು ಕರುನಾಡು ಬಾ ಬಂದು ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ ಕ್ಷಣ ಕ್ಷಣವು ನಮಗಾಗಿ ನೆರವಾಗೋ ಬೆಳಕಾಗಿ ಕ್ಷಣ ಕ್ಷಣವು ನಮಗಾಗಿ ನೆರವಾಗೋ ಬೆಳಕಾಗಿ ದಯೆ ಇರಲಿ ನಮ್ಮಲ್ಲಿ ಗತಿ ನೀನೆ ಆದಿಯಲ್ಲಿ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಇದರ ಬಾಲ ಸಂಸ್ಕಾರ ಕೇಂದ್ರದ ಮಕ್ಕಳಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಪ್ರಕಾರ ಮುಂದಕ್ಕೆ ಸ್ವಾಗತ ಮತ್ತು ಪರಿಚಯ. ಗೋ ಹೊರೆ ಕಾಣಿಕೆ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಜಗದೀಶ್ ಶೇನವ ಕಿ ಜೈ. ಗೋವನಿತಾಶ್ರಯ ಟ್ರಸ್ಟ್ ರಿಜಿಸ್ಟರ್ಡ್. ಇದೊಂದು ವಿಶ್ವ ಹಿಂದೂ ಪರಿಷತ್ತಿನ ಸೇವಾ ಪ್ರಕಲ್ಪ. ಈ ಗೋವನಿತಾಶ್ರಯ ಟ್ರಸ್ಟಿನ ವತಿಯಿಂದ ನಾವು ಒಂದು ಗೋವಿಗಾಗಿ ಹೊರೆ ಕಾಣಿಕೆ ಸಮಿತಿ ಅಂತ ಮಾಡಿ ಈ ಗೋ ಇಷ್ಟು ಸುಮಾರು 400 ಗೋವುಗಳಿಗಾಗಿ ಮೇವು ಹಾಗೂ ಧನ ಸಂಗ್ರಹ ಮಾಡಲಿಕ್ಕಾಗಿ ಒಂದು ಹೊರೆ ಕಾಣಿಕೆ ಸಮಿತಿ ಅಂತ ಮಾಡಿ ಆ ಮೂಲಕ ಸಮಾಜದಿಂದ ಹೊರೆ ಕಾಣಿಕೆಯನ್ನು ಗೋವಿಗಾಗಿ ಅರ್ಪಿಸುವ ಈ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಆಸೀನರಾಗಿದ್ದಂತಹ ಎಲ್ಲ ಗಣ್ಯರಿಗೆ ಸ್ವಾಗತವನ್ನು ಬಯಸ್ತೇನೆ. ಪ್ರಥಮವಾಗಿ ಈ ಕಾರ್ಯಕ್ರಮದಲ್ಲಿ ಗೋವನಿತಾಶ್ರಯ ಟ್ರಸ್ಟ್ನ ಅಧ್ಯಕ್ಷರು, ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತದ ಕಾರ್ಯಾಧ್ಯಕ್ಷರು, ಶಾರದಾ ಸಮೂಹ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾದ ಸನ್ಮಾನ್ಯ ಎಂ ಬಿ ಪುರಾಣಿಕ್ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ. ಹಾಗೆ ಈ ಟ್ರಸ್ಟಿನ
ಮಾಜಿ ಕಾರ್ಯದರ್ಶಿಗಳು ಹಾಗೂ ಹಿರಿಯರೂ ಆದ ಡಾಕ್ಟರ್ PA ಭಟ್ ಅವರು ವೇದಿಕೆಯಲ್ಲಿದ್ದಾರೆ. ಈ ಗೋ ವನಿತಾಶ್ರಯದ ಶ್ರೇಯೋಭಿವೃದ್ಧಿಗಾಗಿ ತನ್ನ ಜೀವಮಾನದ ತುಂಬ ಭಾಗವನ್ನು ಇದಕ್ಕಾಗಿ ಮೀಸಲಿಟ್ಟ ಸನ್ಮಾನ್ಯ ಡಾಕ್ಟರ್ PA ಭಟ್ ಇವರನ್ನು ಆತ್ಮೀಯವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದ ನಮ್ಮ ಹಿರಿಯರಾದ ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅವರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ವಿದ್ಯಾರತ್ನ ಅಸೋಸಿಯೇಷನ್ ಎಜುಕೇಷನ್ ಟ್ರಸ್ಟ್ ದೇರಳಕಟ್ಟೆ ಇದರ ಅಧ್ಯಕ್ಷರು ನಮ್ಮ ಆತ್ಮೀಯರೂ ಆದ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ಮಂಡಳದ ಅಧ್ಯಕ್ಷರಾದ ಚಂದ್ರಾಸ್ ಪಂಡಿತ್ ಅವರು ಇದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಸಮಿತಿಯ ಉಪಾಧ್ಯಕ್ಷರಾದ ಸುದರ್ಶನ್ ನೆತ್ತಿಲ ಬಾಳಿಕೆ ಇದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾದ ಗೋಪಾಲ್ ಕುತ್ತಾರ್ ಅವರಿದ್ದಾರೆ. ಅವರಿಗೂ ಸ್ವಾಗತ. ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಕಾರ್ಯದರ್ಶಿಯಾದ ಸನ್ಮಾನ್ಯ ಕೃಷ್ಣಮೂರ್ತಿ ಅವರಿದ್ದಾರೆ. ಅವರಿಗೂ ಸ್ವಾಗತ. ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತ ಕಾರ್ಯದರ್ಶಿಯವರಾದ ಆತ್ಮೀಯರಾದ ಶರಣ್ ಪಂಪೇಲ್ ಅವರಿದ್ದಾರೆ. ಅವರಿಗೂ ಸ್ವಾಗತ. ಈ ಟ್ರಸ್ಟಿನ ಸದಸ್ಯರಾದ ಸನ್ಮಾನ್ಯ ಚಂದ್ರಾಸ್ ಪೂಂಜಾ ಅವರಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಹಾಗೆ ಟ್ರಸ್ಟಿನ ಸದಸ್ಯರಾದ ಸನ್ಮಾನ್ಯ ರವಿ ರೈವೆ ಅವರಿದ್ದಾರೆ. ಅವರಿಗೂ ಸ್ವಾಗತ. ಇನ್ನೋರ್ವ ಸದಸ್ಯರಾದ ರಾಜೀವ್ ಶೆಟ್ಟಿ ಫಜೀರ್ ಗೊತ್ತಿದ್ದಾರೆ. ಅವರಿಗೂ ಸ್ವಾಗತ. ವಿಶ್ವ ಹಿಂದೂ ಪರಿಷತ್ತಿನ ದಕ್ಷಿಣ ಪ್ರಾಂತದ ಸಹ ಪ್ರಮುಖಿಯಾದ ಸುರೇಖಾ ರಾಜ್ ಇದ್ದಾರೆ. ಅವರಿಗೂ ಸ್ವಾಗತ. ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ಉಪಾಧ್ಯಕ್ಷರಾದ ಹಾಗೂ ಧಾರ್ಮಿಕ ಪರಿಷತ್ನ ಸದಸ್ಯರಾದ ಸಂಜೀವ್ ಸೂಟರ್ಪೇಟೆ ಇವರಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಾಗೆ ವೇದಿಕೆಯ ಎದುರಿರುವ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಎಲ್ಲ ಅನ್ಯಾನ್ಯ ಜವಾಬ್ದಾರಿ ಹೊಂದಿರುವ ಎಲ್ಲ ಕಾರ್ಯಕರ್ತ ಬಂಧು ಭಗಿನಿಯರಿಗೆ ಹಾಗೂ ಎಲ್ಲ ಗೋಪ್ರೇಮಿಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಹಾಗೂ ಮಾತೃಮಂಡಳಿಯ ದುರ್ಗಾವಾಹಿನಿಯ ಎಲ್ಲ ಕಾರ್ಯಕರ್ತೆ ಭಗಿನಿಯರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಹಾಗೂ ಪತ್ರಕರ್ತ ಬಂಧುಗಳಿಗೆ ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ಇಲ್ಲಿ ಸೇವೆಯನ್ನು ಮಾಡುತ್ತಿರುವ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಆತ್ಮೀಯವಾದ ಆರಕ್ಷಕ ಬಂಧುಗಳಿಗೆ ಕೂಡ ಆತ್ಮೀಯವಾದ ಸ್ವಾಗತ. ಇಲ್ಲಿಗೆ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೈ ಗೋಮಾತಾ. ಧನ್ಯವಾದಗಳು. ಮುಂದಕ್ಕೆ ಕಾರ್ಯಕ್ರಮದ ಪ್ರಕಾರ ಪ್ರಾಸ್ತಾವಿಕ ನಡೀಲಿಕ್ಕಿದೆ. ಪುನೀತ ಭಜನೆ ತಂಡದ ಮಕ್ಕಳು ಸಿದ್ಧರಾಗಿರಬೇಕು. ಭಾಷಣ ವಿಶ್ವ ಹಿಂದೂ ಪರಿಷತ್ತಿನ ಮಾರ್ಗದರ್ಶಕರು ಹಿರಿಯರಾಗಿರ್ತಕ್ಕ ಆಸೀನರಾಗಿರ್ತಕ್ಕಂಥ ಗೋಶಾಲೆಯ ಇತಿಹಾಸದಲ್ಲಿ 22 ವರ್ಷಗಳ ಹಿಂದೆ ಕೇವಲ ಒಂದು ಬೋಳುಗುಡ್ಡೆಯಾಗಿದ್ದಂಥ ಒಂದು ಪ್ರದೇಶವನ್ನು ನಂದ ಗೋಕುಲವಾಗಿ ಮಾರ್ಪಡಿಸಿದಂಥ ಈ ಎಲ್ಲ ಜವಾಬ್ದಾರಿ, ಅದರ ಎಲ್ಲ ಯಶಸ್ಸಿಗೆ ನಮ್ಮ ಸಮಾಜ, ಮುಖ್ಯವಾಗಿ ಈ ಪರಿಸರದ ನಮ್ಮ ಬಂಧುಗಳು ಮತ್ತು ನಮ್ಮ ಸಂಘಟನೆಯ ಪ್ರಮುಖರು ಕಾರಣ ಅಂತ ನಾನು ಹೇಳ್ತೇನೆ. ನಮಗೆ ನಮ್ಮ ಇತಿಹಾಸವನ್ನು ಈ ಸಂಘಟನೆಯ ಮುಖ್ಯವಾಗಿ ಈ ಒಂದು ಕೇಂದ್ರದ ಬೆಳವಣಿಗೆಯ ಹಿನ್ನೋಟವನ್ನು ಮಾಡಿದಾಗ
ನಮಗೆ ಗೊತ್ತಿದೆ. ಒಂದೊಂದು ಬೈಕುಲ್ನ ಕಟ್ಟಕ್ಕೂ ಕೂಡ ನಾವು ತಾಪತ್ರಯ ಪಡುವಂಥ ದಿನ ಇತ್ತು. ಒಂದು ಸಂದರ್ಭದಲ್ಲಿ ಇಡೀ ಕರ್ನಾಟಕದಲ್ಲಿ ಕ್ಷಾಮ ಬಂದ ಕಾರಣ ಬೇರೆ ಬೇರೆ ಅಣೆಕಟ್ಟುಗಳ ಮೂಲಕ ನೀರನ್ನು ಕೃಷಿಕರಿಗೆ ಬಿಡದೇ ಇದ್ದಂಥ ಆ ವರ್ಷಗಳಲ್ಲಿ ಒಂದು ಲೋಡ್ ಹುಲ್ಲಿಗೆ ಆ ಕಾಲದಲ್ಲಿ 70ರಿಂದ 80 ವರ್ಷದ ರೂಪಾಯಿಯ ಒಂದು ಬೆಲೆ ಇತ್ತು. 150, 200 ಗೋವುಗಳನ್ನು ಸಾಕುವಂಥದ್ದು ಬಹಳ ತ್ರಾಸವಾಗಿತ್ತು. ದಿನ ಕಳೆದ ಹಾಗೆ ನಮ್ಮ ಸಮಿತಿಯ ಕಾರ್ಯಕರ್ತರು ಬೇರೆ ಬೇರೆ ಜನರಿಂದ ಸಂಗ್ರಹ ಮಾಡಿ ಇವತ್ತು ಸುಂದರವಾದಂಥ ಒಂದು ಸಭಾಮಂದಿರ ಇದ್ದರೆ ಒಬ್ಬ ವ್ಯಕ್ತಿಯನ್ನು ನಾನು ನೆನಪಿಸಿಕೊಳ್ಬೇಕು. ಅವರೀಗ ಮಗಳ ಮನೆಯಲ್ಲಿದ್ದಾರೆ. ಅವರ ಹೆಸರು ಎಲ್ ಶ್ರೀಧರ್ ಭಟ್ ಎನ್ನುವಂಥವರು, ನಮ್ಮ ಟ್ರಸ್ಟಿ ಕೂಡ. ಇನ್ನೊಬ್ಬರು ಇದಕ್ಕೋಸ್ಕರ ಶ್ರಮಿಸಿದವರು ಮನೋಹರ ತುಳುಜಾರಾಮ್. ನಮ್ಮ ಈ ಕಾರ್ಯಕ್ರಮಕ್ಕೆ ಆಶೀರ್ವಚನ ನೀಡಲಿಕ್ಕಿರುವಂಥ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ಆಗಮಿಸಿದ್ದಾರೆ. ಪೂಜ್ಯ ಸ್ವಾಮೀಜಿಗಳ ಪಾದ ಕಮಲಗಳಿಗೆ ಅನಂತ ಅನಂತ ಪ್ರಣಾಮಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಿದ್ದೇವೆ. ಪರಮ ಪೂಜ್ಯ ಕೊಂಡವೂರಿನ ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ. ಎರಡು ದೃಷ್ಟಿಯಿಂದ ಅವರು ನಮಗೆ ಇವತ್ತು ಬಹಳ ಪವಿತ್ರರು, ಪಾವನರು. ಒಂದು, ಯಾವ ಒಂದು ಜಾಗದಲ್ಲಿ ಎಷ್ಟು ಕಷ್ಟದಲ್ಲಿ ಒಂದು ಮಠವನ್ನು ಕಟ್ಟಿ ಇವತ್ತು ಆ ಮಟ್ಟಕ್ಕೆ ಅವರು ನಿಲ್ಲಿಸಬೇಕಿದ್ರೆ ಅದು ಭಗೀರಥ ಪ್ರಯತ್ನ ಅಂತ ನಾನು ಕೇಳ್ತೇನೆ. ಅದರ ಜೊತೆಗೆ ಅವರ ಶ್ರೀಮಠದಲ್ಲಿ ಒಳ್ಳೆಯ ಒಂದು ಗೋಶಾಲೆ ಇದೆ, ವ್ಯವಸ್ಥಿತವಾಗಿ ನಡೆಸುವಂಥ ಗೋಶಾಲೆ ಇದೆ. ಹಾಗೆ ಸಮಾಜಕ್ಕೆ ಆ ಪ್ರದೇಶದಲ್ಲಿ ಒಳ್ಳೆಯ ಬಲವನ್ನು ಕೊಡ್ತಕ್ಕಂಥ ಪರಮಪೂಜ್ಯ ಗುರುಗಳು ಆಗಮಿಸಿದ್ದಾರೆ. ಶಿರವಾಗಿ ವಂದಿಸ್ತೇನೆ. ಪೂಜ್ಯ ಸ್ವಾಮೀಜಿಗಳಿಗೆ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತ ಇಲ್ಲಿಯ ಜನ, ಈ ಭಾಗದ ಜನ, ನಮ್ಮ ಜಿಲ್ಲೆಯ ಜನ, ನಮ್ಮ ರಾಜ್ಯದ ಜನ, ಗೋ ಸೇವೆಯ ಅತ್ಯಂತ ಪ್ರಮುಖ ಭಾಗ ನಮ್ಮ ಜೀವನದಲ್ಲಿ. ಗೋಶಾಲೆಗಳು ಪ್ರತಿಯೊಂದು ತಾಲೂಕಿನಲ್ಲಿ, ಪ್ರಖಂಡದಲ್ಲಿ ಆಗಬೇಕು. ಸರ್ಕಾರ ಕೂಡ ಬೇಕಾದಷ್ಟು ವ್ಯವಸ್ಥೆಯನ್ನು ಮಾಡ್ತಾ ಇದೆ. ನಮಗೆ ಇಷ್ಟು ಮಾತ್ರ ಹೇಳಬಲ್ಲೆ. 22 ವರ್ಷಗಳ ಹಿಂದೆ ರಾಘವೇಶ್ವರ ಭಾರತಿ ಸ್ವಾಮಿಗಳಿಂದ ಒಂದು ಹಸುವಿನಿಂದ ಆರಂಭವಾದಂಥ ಈ ಗೋಶಾಲೆ ಒಂದು ಪವಿತ್ರ ತಾಣ, ದೇಗುಲ. ಇವತ್ತು 400ಕ್ಕೂ ಮಿಕ್ಕ ಗೋವುಗಳಿವೆ. ನಾನು ನೋಡಿ ನನ್ನ ಯುವ ಪೀಳಿಗೆಗೆ ಅತ್ಯಂತ ಸಂತೋಷದಿಂದ ಬಿಚ್ಚಿ ನುಡಿಯನ್ನು ಆಡ್ತಾ ಇದ್ದೇನೆ. ಇವತ್ತಿನ ದಿನ ನಮ್ಮ ಗೋಶಾಲೆಯಲ್ಲಿರುವಂಥ ಗೋವುಗಳು ಅನಾಥ ಗೋವುಗಳಲ್ಲ. ಅವುಗಳ ದುಷ್ಟಪುಷ್ಟತನ, ಆರೋಗ್ಯ ಇದನ್ನೆಲ್ಲ ನೋಡಿದಾಗ ಯಾವ ರಾಜಮನೆತನದಲ್ಲಿ ಕೂಡ ಇಷ್ಟು ವ್ಯವಸ್ಥಿತವಾಗಿ ಗೋವುಗಳನ್ನು ಸಾಕುವುದು ಇಲ್ಲ, ನೋಡಲಿಲ್ಲ. ಆ ದೃಷ್ಟಿಯಿಂದ ಇವತ್ತಿನ ಇಲ್ಲಿಯ ಸಮಿತಿ, ಮುಖ್ಯವಾಗಿ ಮನೋಹರ್ ಮೇಲೆ ಬರಬೇಕು, ಮನೋಹರ್ ಸುವರ್ಣ ಮೇಲೆ ಬರಬೇಕು, ಬನ್ನಿ. ಅವರ ನೇತೃತ್ವದಲ್ಲಿ ಒಂದು ಯುವ ತಂಡ ಕೆಲಸ ಮಾಡ್ತಾ ಇದೆ. ನಾನು ಇಷ್ಟು ಮಾತ್ರ ಹೇಳ್ತೇನೆ, ಒಬ್ಬ ವಯಸ್ಸಿನಲ್ಲಿ ಹಿರಿಯ. ಇದಕ್ಕೋಸ್ಕರ ನಾನು ಮತ್ತು ಅನಂತಕೃಷ್ಣ ಭಟ್ರು, ಶ್ರೀಧರ ಭಟ್ರು, ತುಳುಜಾರಾಮರು ಮತ್ತು ಅನಂತಲಕ್ಷ್ಮಿಯವರು ಹಾಗೂ ಇಲ್ಲಿಯ ಪೂಂಜ ಮೊದಲಾದಂಥ ಬಂಧುಗಳು ಬೇಕಾದಷ್ಟು ಕಷ್ಟ ಬಿಟ್ಟಿದ್ದಾರೆ. ನಾವು ಬಿಟ್ಟಂಥ ಕಷ್ಟ ಸಾರ್ಥಕವಾಯಿತು. ಒಂದು ಹಂತದಲ್ಲಿ ಸಮಾಜದ ಒಂದು ಪೋಷಣೆಯಿಂದ, ಎಲ್ಲ ದಾನಿಗಳ ಕೊಡುಗೈ ದಾನಿಗಳಿಂದ ಸಹಕಾರದಿಂದ ಈ ಒಂದು ಗೋಶಾಲೆಯಲ್ಲಿ ಇನ್ನಷ್ಟು ಅಗತ್ಯ ಇರತಕ್ಕಂತಹ ಗೋವುಗಳು ಬರಲಿ. ನನ್ನ ಮನಸ್ಸಿನಲ್ಲಿ, ನಮ್ಮ ಮನಸ್ಸಿನಲ್ಲಿ ಒಂದು ಚಿಕ್ಕ ಖೇದ ಇದೆ ಸ್ವಾಮಿ. ಇಲ್ಲಿ 2 ಪ್ರಾಜೆಕ್ಟ್ ಇದೆ, ಸೇವಾ ಪ್ರಕಲ್ಪಗಳು. ಒಂದು ಗೋಶಾಲೆ, ಒಂದು ವನಿತಾಶ್ರಮ. ನಮ್ಮ ದೃಷ್ಟಿಯಲ್ಲಿ, ವಿಶ್ವ ಹಿಂದೂ ಪರಿಷತ್ನ ದೃಷ್ಟಿಯಲ್ಲಿ ಈ ಗೋವು ಎಷ್ಟು ಪ್ರಾಮುಖ್ಯನ, ನಮ್ಮ ಸಮಾಜ ಮಾತೆಯರು ಕೂಡ ಅಷ್ಟೇ ಪ್ರಾಮುಖ್ಯ. ಅದು ನಮ್ಮ ಈ ದೇಹದ 2 ಕಣ್ಣುಗಳು. ಬೇರೆ ಬೇರೆ ಕಾರಣದಿಂದಾಗಿ, ಪ್ರಕೃತಿಯಿಂದ ಬೇರೆ ಬೇರೆ ತೊಂದರೆಗೆ ಒಳಪಟ್ಟಂತಹ ನಮ್ಮ ಮಾತಾ ಭಗಿನಿಯರಿಗೆ ಇಲ್ಲಿ ಒಂದು ಒಳ್ಳೆಯ ಆಶ್ರಮ ಇದೆ.
5-6 ಜನ ಇದ್ದಾರೆ. ಒಂದು ಕಾಲದಲ್ಲಿ 25-30 ಮಕ್ಕಳು ಇದ್ದರು. ಇವತ್ತು 2 ಮಕ್ಕಳು ಮದುವೆಯಾಗಿ ಹೋದವರು ಇವತ್ತು ಬಂದಿದ್ದಾರೆ ನೋಡಲಿಕ್ಕೆ, ಸಿರಿಸಿಯಿಂದ ಬಂದಿದ್ದಾರೆ. ಅಷ್ಟು ಸಂತೋಷ ಆಗ್ತದೆ. ಈ ಒಂದು ಆಶ್ರಮ ಕೇವಲ ಗೋವುಗಳಿಗೆ ಮಾತ್ರ ಆಶ್ರಯದಾಣ ಅಲ್ಲ, ಮಾತೆಯರಿಗೂ ಕೂಡ ಒಂದು ಆಶ್ರಯದಾಣ, ರಕ್ಷಣೆಯ ಜಾಗ ಅಂತ ಹೇಳಿ ಇವತ್ತಿನ ಈ ದೀಪಾವಳಿಯ ಶುಭ ಸಂದರ್ಭದಲ್ಲಿ ಇಷ್ಟು ವೈಭವದಿಂದ ಮಂಗಳೂರು ಕದ್ರಿ ಕ್ಷೇತ್ರದಿಂದ ಸುಮಾರು 200ಕ್ಕೂ ಮಿಕ್ಕಂತಹ ವಾಹನಗಳಿಂದ ಗೋಗ್ರಾಸವನ್ನು ಹೊತ್ತು ತಂದಂತಹ ಈ ಮೆರವಣಿಗೆ, ಇದರ ಒಟ್ಟು ವ್ಯವಸ್ಥೆ ನಮ್ಮ ತರುಣ ವೃಂದ ಬಜರಂಗ ದಳದ ಕಾರ್ಯಕರ್ತರ ಕಾರ್ಯವೈಖರಿ, ಇದೆಲ್ಲ ಹಿರಿಯರಾದ ನಮಗೆ ತುಂಬ ತೃಪ್ತಿಯನ್ನು, ಸಮಾಧಾನವನ್ನು ತಂದಿದೆ ಅಂತ ಹೇಳ್ತಾ, ಇಷ್ಟೊಂದು ಸಂತೋಷವನ್ನು ಪಡ್ತಕ್ಕಂಥ ಒಂದು ಆಯುಷ್ಯ ಭಾಗ್ಯ ಭಗವಂತ ವೃದ್ಧರಾದ ನಮಗೂ ಕೊಟ್ಟಕ್ಕೋಸ್ಕರ ಆ ಭಗವಂತನಿಗೆ, ಗೋಮಾತೆಗೆ ಶಿರವಾಗಿ ವಂದಿಸುತ್ತಾ ನನ್ನ ಮಾತಿನಿಂದ ವಿರಮಿಸ್ತೇನೆ. ಬೋಲೋ ಗೋ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ವಿಶ್ವ ಹಿಂದೂ ಪರಿಷತ್ ಕಿ. ಧನ್ಯವಾದಗಳು. ರಾಮ ರಾಜ ಮಂತ್ರ ರೂಪಕಂ, ರಾಮ 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 ನಾಮ ತಾರಕಂ, ರಾಮ 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 ನಾಮ ತಾರಕಂ, ರಾಮಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ, ರಾಮಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ, ರಾಮ 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 ನಾಮ ತಾರಕಂ, ರಾಮ 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 ನಾಮ ತಾರಕಂ, ರಾಮಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ, ರಾಮಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ, ಜಾನಕಿ ಮನೋಹರಂ ಸರ್ವಲೋಕನಾಯಕಂ, ಜಾನಕಿ ಮನೋಹರಂ ಸರ್ವಲೋಕನಾಯಕಂ, ಜಾನಕಿ ಮನೋಹರಂ ಸರ್ವಲೋಕನಾಯಕಂ, ಜಾನಕಿ ಮನೋಹರಂ ಸರ್ವಲೋಕನಾಯಕಂ, ಶಂಕರಾದಿ ಸೇವ್ಯಮಾನ ಪುಣ್ಯನಾಮ ಕೀರ್ತನಂ, ಶಂಕರಾದಿ ಸೇವ್ಯಮಾನ ಪುಣ್ಯನಾಮ ಕೀರ್ತನಂ, ಶಂಕರಾದಿ ಸೇವ್ಯಮಾನ ಪುಣ್ಯನಾಮ ಕೀರ್ತನಂ, ಶಂಕರಾದಿ ಸೇವ್ಯಮಾನ ಪುಣ್ಯನಾಮ ಕೀರ್ತನಂ, ರಾಮ 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 ನಾಮ ತಾರಕಂ, ರಾಮ 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 ನಾಮ ತಾರಕಂ, ರಾಮಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ, ರಾಮಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ, ವೀರಶೂರ ವಂದಿತಂ ರಾವಣಾದಿನಾಶಕಂ, ವೀರಶೂರ ವಂದಿತಂ ರಾವಣಾದಿನಾಶಕಂ, ವೀರಶೂರ ವಂದಿತಂ ರಾವಣಾದಿನಾಶಕಂ, ವೀರಶೂರ ವಂದಿತಂ ರಾವಣಾದಿನಾಶಕಂ, ಆಂಜನೇಯ ಜೀವನಾಮ ರಾಜಮಂತ್ರ ರೂಪಕಂ, ಆಂಜನೇಯ ಜೀವನಾಮ ರಾಜಮಂತ್ರ ರೂಪಕಂ, ಆಂಜನೇಯ ಜೀವನಾಮ ರಾಜಮಂತ್ರ ರೂಪಕಂ, ಆಂಜನೇಯ ಜೀವನಾಮ ರಾಜಮಂತ್ರ ರೂಪಕಂ, ರಾಮ 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 ನಾಮ ತಾರಕಂ, ರಾಮಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ, ರಾಮ 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 ನಾಮ ತಾರಕಂ, ರಾಮಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ, ರಾಮ 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 ನಾಮ ತಾರಕಂ, ರಾಮಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ, ರಾಮ 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 ನಾಮ ತಾರಕಂ, ರಾಮಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ. ಧನ್ಯವಾದಗಳು. ಸರ್ವಕಾಮದುಗೆ ಹೇ ದೇವಿ ಸರ್ವತೀರ್ಥಾಭಿಷೇಚಿನಿ ಪಾವನಿ ಸುರಭಿ ಶ್ರೇಷ್ಠೆ ದೇವಿ ತುಭ್ಯಂ ನಮೋ ನಮಃ. ಗವಾ ಮಧ್ಯೆ ವಸಾಮ್ಯಹಂ ಅಂತ ನಾವು ಮಂತ್ರ ರೂಪದಲ್ಲಿಯೂ ಶ್ಲೋಕ ರೂಪದಲ್ಲೂ ಹೇಳ್ತೇವೆ. ಆದರೆ ಇಲ್ಲಿ ಸಾಕಾರಗೊಂಡಿರುವಂಥದ್ದು ಅದು ವಾಸ್ತವವಾಗಿ ನಾವೊಂದು ಗೋಲೋಕದ ಮಧ್ಯೆ ಇದ್ದೇವೆ. ನಮ್ಮ ಪರಂಪರಾಗತವಾಗಿ ಆರಾಧಿಸಿಕೊಂಡು ಬಂದಂತಹ ಪುಣ್ಯದೇನು ಇವತ್ತು ಇಲ್ಲಿ ಒಳ್ಳೆಯ ಅವಕಾಶವನ್ನು ಮನುಕುಲಕ್ಕೆ ಕೊಟ್ಟಿದೆ. ನಾವು ಗೋವಿನ ಸಂರಕ್ಷಣೆ ಮಾಡುವರಲ್ಲ, ಗೋವಿನ ಸೇವೆ ಮಾಡುವವರು. ಗೋವು ನಮ್ಮ ಸಂರಕ್ಷಣೆ ಮಾಡುವವರು. ಎಲ್ಲಿ ಗೋವಿನ ಸೇವೆಯಾಗುತ್ತದೋ, ಎಲ್ಲಿ ಗೋವು ಸಂತೋಷದಿಂದ ಕುಣಿದಾಡುತ್ತದೋ ಅಲ್ಲಿ ವೈಕುಂಠದ ದರ್ಶನ ಮಾಡಿದರೆ ಏನು ಅವಕಾಶ ಫಲ ಸಿಗ್ತದೋ ಅದೆಲ್ಲ ಅಲ್ಲಿ ಸಿಗುತ್ತದೆ. ಗೋವನ್ನು ನಮ್ಮ ಹಿರಿಯರು ಕಾಮಧೇನುವಿನ ಇಷ್ಟಾರ್ಥವನ್ನು ಈಡೇರಿಸುವಂತಹ ಒಂದು ವಿಶೇಷವಾದಂಥ ಸ್ಥಾನವನ್ನು ಕಲ್ಪಿಸಿದೆ.
33 ಕೋಟಿ ದೇವತೆಗಳ ಸಹಿತನಾಗಿ ಭಗವಂತನ ಆವಾಸ ಅಲ್ಲಿದೆ. ನಾವು ಬೆಟ್ಟದ ಕಲ್ಲನ್ನು ಕತ್ತರಿಸಿ ಅದಕ್ಕೆ ಸುಂದರ ರೂಪ ಕೊಟ್ಟು ಪೂಜಿಸಿ ಅನುಗ್ರಹವನ್ನು ಪಡ್ಕೊಳ್ಳುವುದಾದರೆ, ಇಲ್ಲಿ ಜೀವಂತವಾಗಿ ನಾವು ಕೊಟ್ಟಂತಹ ನೈವೇದ್ಯವನ್ನು ಆಸ್ವಾದಿಸಿ ಒಂದು ಗೋವು ಸಂತೋಷಪಟ್ಟರೆ, ಸಂತೃಪ್ತಿ ಪಟ್ಟರೆ, ದೇಶದಲ್ಲಿರುವ ಎಲ್ಲ ಪುಣ್ಯತೀರ್ಥ ಸ್ನಾನದ ಫಲ, ಪುಣ್ಯಕ್ಷೇತ್ರ ದರ್ಶನದ ಫಲ ಏಕಕಾಲದಲ್ಲಿ ಪ್ರಾಪ್ತಿಯಾಗುತ್ತದೆ. ಶಿವಾಲಯಕ್ಕೆ ಹೋದರೆ ಶಿವಾನುಗ್ರಹ, ವಿಷ್ಣುವಿನ ದೇವಸ್ಥಾನಕ್ಕೆ ವಿಷ್ಣುವಿನ ಅನುಗ್ರಹ, ದುರ್ಗಾ ಸನ್ನಿಧಿ ಹೋದರೆ ದುರ್ಗೆ ಅನುಗ್ರಹ ಆಗುವುದಾದರೆ, ಗೋಮಾತೆ ಇಬ್ಬಳನ್ನ ಗೋಗ್ರಾಸ ಕೊಟ್ಟು ಪ್ರದಕ್ಷಿಣೆ ಹಾಕಿ ಪೂಜಿಸಿ ಸೇವೆ ಮಾಡಿದರೆ ಎಲ್ಲ ದೇವತೆಗಳ ಅನುಗ್ರಹವಾಗುತ್ತದೆ. ದೇವರು ಆಭಾಸಗೊಂಡಿರುವಂತಹ ಇಂತಹ ಗೋಮಾತೆ ನಮ್ಮ ನಿಮ್ಮೆಲ್ಲರ ಪರಿಸರದಲ್ಲಿ ಆಕೆಯ ಅನುಗ್ರಹ ನಮ್ಮ ಈ ಭೂಮಿಗೆ ಬೀಳಬೇಕಾದ್ದು. ಆದರೆ ಆಕೆಯ ಕಣ್ಣೀರು ಬೀಳುವಂತಹ ಒಂದು ಪ್ರತಿಕೂಲ ಸನ್ನಿವೇಶ ಇದೆ. ನಾವೆಲ್ಲರೂ ಅಂತಹ ಗೋಮಾತೆಯನ್ನು ಸೇವೆ ಮಾಡುವ ಮೂಲಕ ಅವರ ಗೋಮಾತೆಯ ರಕ್ಷಣೆಯನ್ನು ನಾವು ಪಡ್ಕೊಳ್ಬೇಕು. ಇಂತಹ ಪುಣ್ಯ ಪ್ರದೇಶದಲ್ಲಿ ದೊಡ್ಡ ಕ್ರಾಂತಿ. ನಾವು ಅನೇಕ ಜಾತ್ರೆಯಲ್ಲಿ ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಆದರೆ ಗೋವಿನ ಸನ್ನಿಧಿಯಲ್ಲಿ ಇಂತಹ ಜಾತ್ರೆಯನ್ನು ನೋಡಿ ನಮಗೆ ಬಹಳ ಸಂತೋಷ ಆಗಿದೆ. ನಮಗೆ ನಮ್ಮ ಸನಾತನ ಧರ್ಮ ಅದು ನಿತ್ಯ ನೂತನ, ಅವಿನಾಶಿ ಹೀಗೆಲ್ಲ ಕೊಂಡಾಡುತ್ತೆ. ಅಂತಹ ಧರ್ಮಕ್ಕೆ ಅನೇಕ ಸವಾಲುಗಳು ಬಂದಾಗ ಎಷ್ಟೊಂದು ಕಷ್ಟದಲ್ಲಿದ್ದೇವೆ ಅಂತ ಅನೇಕ ಸಂದರ್ಭ ನಮಗೆ ಅನ್ನಿಸುವುದುಂಟು. ಆದರೆ ಈ ಪರಿಸರವನ್ನು ಗಮನಿಸುವಾಗ ನಮ್ಮದು ಸನಾತನ ಧರ್ಮ ಎಂಬಂಥದ್ದು ಅದು ಇಲ್ಲಿ ನಿಜವಾಗಿ ಪ್ರತ್ಯಕ್ಷ ಅನುಭವ ಆಗುತ್ತದೆ. ಇವತ್ತು ಇಲ್ಲಿ ಗೋವಿನ ಆಕ್ರಂದನದ ಬದಲು ಅದು ನಮ್ಮನ್ನೆಲ್ಲ ಗಮನಿಸಿ ಸಂತೋಷಪಟ್ಟು ಓಂಕಾರ ನಾದವನ್ನು ತನ್ನ ಬಾಯಿ ಮೂಲಕ ಹೊರಡಿಸ್ತಾ ಉಂಟು. ಅಂತಹ ಗೋಮಾತೆಯ ಈ ರೀತಿಯ ಸಂರಕ್ಷಣಾ ಕೇಂದ್ರದಲ್ಲಿ ನಾವಿದ್ದು ನಾವೆಲ್ಲ ಗೋವಿನ ಸೇವಕರಾಗಬೇಕು. ನಮ್ಮ ಮನೆಯಲ್ಲಿ ಗೋವಿಗೆ ವಿಶೇಷವಾದ ಸ್ಥಾನಮಾನ ಇತ್ತು. ಗೋವು ನಾವು ಹೊಸದಾಗಿ ನಿರ್ಮಾಣ ಮಾಡಿದ ಮನೆಯೊಳಗೆ ಪ್ರವೇಶ ಮಾಡಿದ ಮೇಲೆ ನಮಗೆ ಅಲ್ಲಿ ವಾಸ ಮಾಡಲಿಕ್ಕೆ ಅಧಿಕಾರವಿರುವುದು. ಅಂತಹ ಗೋಮಾತೆಯನ್ನು ಪೂಜನೀಯವಾಗಿ ಕಂಡಂತಹ ನಮ್ಮ ಹಿರಿಯರ ಪರಂಪರೆಯಿಂದ ಬಂದು ಇವತ್ತು ನಾವು ಪೇಟೆ ನಮ್ಮ ಸೌಕರ್ಯಗಳೆಲ್ಲ ಸಂಕುಚಿತಗೊಂಡು ಗೋವಿಗೆ ಸೌಕರ್ಯ ಇಲ್ಲ. ನಮ್ಮ ಮನೆಯಲ್ಲಿ ಡೋಬರ್ಮ್ಯಾನ್, ಅಲ್ಸಿಷನ್ ನಾಯಿಗಳಿಗೆ ತಮ್ಮ ಮಡಿಲಲ್ಲಿ ಸೋಫಾದಲ್ಲಿ ಮನೆಯೊಳಗೆ ಎಲ್ಲ ಅವಕಾಶ ಕೊಟ್ಟಿದ್ದೇವೆ. ಆದರೆ ಒಂದು ಗೋವನ್ನು ಮಾತ್ರ ನಮ್ಮ ಮನೆ ಅಂಗಳದಲ್ಲಿ ಒಂದು ಸಣ್ಣ ಹಟ್ಟಿ ಕಟ್ಟಿ ಸಾಕಲಿಕ್ಕೆ ನಮ್ಮ ಇಚ್ಛಾಶಕ್ತಿ ಕೊರತೆ ಅಲ್ಲದೆ ಇನ್ನೇನು. ನಾವೆಲ್ಲ ಪ್ರೀತಿಯಿಂದ ನಾಯಿಯನ್ನು ಸಾಕಿ ಅದನ್ನು ಮುದ್ದಿಸಿದರೆ ಅದೆಲ್ಲಾದರೂ ನಮ್ಮನ್ನು ನಕ್ಕಿದ್ರು ಕಚ್ಚಿದ್ರು ನಮಗೆ ರೋಗವೇ ಬರ್ತದೆ, ರೋಗನೂ ಅನ್ನೋದು ಕೊಡುತ್ತದೆ. ಆದರೆ ಗೋಮಾತೆಯನ್ನು ಒಂದು ಕರುವನ್ನು ನಾವೆಲ್ಲಾದರೂ ಮನೆಯಲ್ಲಿಟ್ಟು ಸಾಕಿದರೆ ಅದು ನಕ್ಕಿದರೆ ನಮ್ಮಲ್ಲಿರುವ ರೋಗವು ನಾಶವಾಗುತ್ತದೆ. ಹಾಗಾಗಿ ಅಂತಹ ಗೋಮಾತೆಯನ್ನು ನಮ್ಮ ಹಿರಿಯರು ಭಾರತೀಯ ಸಂಸ್ಕೃತಿಯಲ್ಲಿ ಏನೆಲ್ಲ ವಿಶೇಷತೆಯನ್ನು ತೋರಿಸಿದೆಯೋ ಅಂತಹ ವಿಶೇಷವಾದ ಕೊಡುಗೆಯಲ್ಲಿ ಗೋಮಾತೆ ಒಂದು. ಹಾಗಾಗಿ ಚಲಿಸುವ ದೇವಾಲಯ, ಚಲಿಸುವ ತೀರ್ಥಾಲಯ ಎಂಬಿತ್ಯಾದಿ ಕೊಂಡಾಡಲ್ಪಟ್ಟಂತಹ ಗೋಮಾತೆಯನ್ನು ನಮ್ಮ ಮನೆಯಲ್ಲಿ ಆರಾಧಿಸಬೇಕು, ಆಧರಿಸಬೇಕು. ಅಕಸ್ಮಾತ್ ನಮ್ಮ ಮನೆಯಲ್ಲಿ ಆ ಗೋವಿಗೆ ನಮಗೆ ಸೇವೆ ಮಾಡಲಿಕ್ಕೆ ಅವಕಾಶ ಇಲ್ಲದಿದ್ದರೆ ಇಂತಹ ಗೋಶಾಲೆಯಲ್ಲಿ ಬಂದು ಪ್ರತಿನಿತ್ಯ ನಮ್ಮ ದೈನಂದಿನ ಖರ್ಚಿನ ಜೊತೆಗೆ ಒಂದು ಮುಷ್ಟಿ ಅಕ್ಕಿಯನ್ನೋ ₹1 ಕನಿಷ್ಠ ನಾವು ಗೋವಿಗಾಗಿ ಮನೆಯಲ್ಲಿ ಮೀಸಲಿಡಬೇಕು. ನಾವು ಏನಾದರೂ ಆಹಾರ ಸೇವಿಸುವ ಮೊದಲು 33 ಕೋಟಿ ದೇವತೆಗಳ ಅನುಗ್ರಹವನ್ನು ಏಕಕಾಲದಲ್ಲಿ ಪಡೆಯುವಂತಹ ಕೆಲಸವನ್ನು ದಿನ ನಾವು ಒಂದು ಮುಷ್ಟಿ ಅಕ್ಕಿ ಅಥವಾ ₹1 ಗೋಗ್ರಾಸಕ್ಕಾಗಿ ತೆಗೆದಿಡುವ ಮೂಲಕ ಇಂತಹ ಪುಣ್ಯ ಸನ್ನಿಧಾನಕ್ಕೆ ಬಂದು ನಾವು ಅದನ್ನು ಸಮರ್ಪಣೆ ಮಾಡುವ ಮೂಲಕ ನಮಗಾಗದ ಕೆಲಸ ಇಲ್ಲಿ ನಡೀತಾ ಉಂಟು. ಹಾಗಾಗಿ ಅದನ್ನು ನಾವು ಮಾಡೋಣ. ಇಷ್ಟು ಒಳ್ಳೆಯ ವಾತಾವರಣದಲ್ಲಿ ಇಂತಹ ಒಂದು ಅದ್ಭುತ ಕಾರ್ಯವನ್ನು ಮಾಡಿದಂತಹ ಗೋವನಿತಾಶ್ರಯ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೂ ಅಭಿನಂದಿಸ್ತಾ ಎಲ್ಲ ಕಡೆಯಿಂದಲೂ ಇಂತಹ ಒಂದು ಕಾರ್ಯಗಳ ಆಗುವಂತೆ ದೇವರ ಅನುಗ್ರಹ ಆಗಲಿ. ನಮಗೂ ಕೇರಳ ಆ ಭಾಗದಲ್ಲೆಲ್ಲ ದುರಂತವೆಂದರೆ ಸಾಕುವ ಗೋವು ಅದಕ್ಕೆ ಇನ್ನು ಕರು ಹಾಕುವುದಿಲ್ಲ, ಹಾಲು ಕೊಡುವುದಿಲ್ಲ ಅಂದಾಗ
ನಾವು ಕಟುಕರಿಗೈಯು ಕೊಡುವಂತಹ ನಿರ್ದಯಿಗಳ ಊರಾಗಿಬಿಟ್ಟಿದೆ. ಕಲಿಕಾಲ ಪ್ರಭಾವ. ಆದರೆ ಸನಾತನ ಸಂಸ್ಕೃತಿಯ ವಾರಸುದಾರದ ನಾವೆಲ್ಲ ನಮ್ಮಿಂದ ಕೂಡಿದ ರೀತಿಯಲ್ಲಿ ಗೋಸೇವೆ ಮಾಡಿದರೆ ಆ ಗೋಮಾತೆ ನಮ್ಮನ್ನು ರಕ್ಷಿಸುತ್ತದೆ. ನಮ್ಮ ಮಠದಲ್ಲಿಯೂ ಒಂದಿಷ್ಟು ಗೋವುಗಳಿದ್ದು ಅದು ನಮ್ಮನ್ನು ಅನುಗ್ರಹಿಸಿ ರಕ್ಷಿಸ್ತಾ ಉಂಟು. ಹಾಗಾಗಿ ಅಂತಹ ಗೋಸೇವೆಗಳೆಲ್ಲ ಕಡೆಯಲ್ಲಿ ನಡೆಯಲಿ. ಕರ್ನಾಟಕ ಸರ್ಕಾರ ಗೋಶಾಲೆಯ ನಿರ್ಮಾಣಕ್ಕಾಗಿ, ಗೋವಿನ ಸಂರಕ್ಷಣೆಗಾಗಿ ಒಳ್ಳೆಯ ಯೋಜನೆ ಮಾಡ್ತಾ ಇದೆ. ಹಾಗಾಗಿ ಅಂತಹ ಒಳ್ಳೆಯ ಒಂದು ರಾಜ್ಯದಲ್ಲಿ ನೀವೆಲ್ಲ ಇದ್ದೀರಿ. ಆದರೆ ಸರ್ಕಾರದ ಕೆಲಸ ಮಾತ್ರವಲ್ಲ, ಇದು ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯ, ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಈ ನಿಟ್ಟಿನಲ್ಲಿ ಇಂತಹ ಸಾತ್ವಿಕ ಪ್ರಾಣಿ, ಮುಗ್ಧ ಪ್ರಾಣಿಯ ಆಕ್ರಂದವಾಗಲಿ, ಕಣ್ಣೀರಾಗಲಿ, ಅದರ ರಕ್ತವಾಗಲಿ ಭೂಮಿಗೆ ಬೆಳೆದಿರಲಿ. ಅಂತಹ ಒಳ್ಳೆಯ ಒಂದು ಪರಿಸರವನ್ನು ದೇವರು ನಮಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ, ಈ ಗೋಶಾಲೆಗೆ ನೀವೆಲ್ಲರೂ ಬೆಂಬಲಿಸಬೇಕು. ಇನ್ನಷ್ಟು ದೊಡ್ಡ ದೊಡ್ಡ ಕಾರ್ಯಗಳು ಮಾತ್ರವಲ್ಲ, ಅನೇಕ ಗೋವುಗಳ ಸಂರಕ್ಷಣೆಗೆ ದೊಡ್ಡದಾದ ಒಂದು ಶಕ್ತಿ ಕೇಂದ್ರವಾಗಲಿ ಈ ಸ್ಥಳ. ಇಲ್ಲಿನ ಸಂಘಟಕರಿಗೆ ದೇವರು ಒಳ್ಳೆಯ ಅನುಗ್ರಹ ಮಾಡಿ ಬೆಳಗಲಿ ಅಂತ ನಾವು ಪ್ರಾರ್ಥಿಸ್ತಾ ವಿರಮಿಸ್ತೇವೆ. ಕೃಷ್ಣ ಅರ್ಪಣ. ಡಾಕ್ಟರ್ ವೈ ಭರತ್ ಶೆಟ್ಟಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀಯುತರಿಗೆ ಗೋವನಿತಾಶ್ರಯ ಟ್ರಸ್ಟ್ನ ಪರವಾಗಿ ಅತ್ಯಂತ ಆದರಪೂರ್ವಕವಾಗಿ ಅವರನ್ನು ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಟ್ರಸ್ಟ್ನ ಸದಸ್ಯರಾಗಿರ್ತಕ್ಕಂಥ ಶರವು ಗಣೇಶ್ ಭಟ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹರಿ ಓಂ. ಈಗ ಮುಂದಕ್ಕೆ ವಿಶ್ವ ಹಿಂದೂ ಪರಿಷತ್ತಿನ ಅಯೋಧ್ಯೆಯ ರಾಮ ಮಂದಿರದ ಹೋರಾಟದಿಂದ ಹಿಡಿದು ಅಮರನಾಥನ ಹೋರಾಟ, ತಿರುಪತಿ ಕ್ಷೇತ್ರದ ಉಳಿಸುವಂಥ ಹೋರಾಟ, ರಾಮಸೇತುವಿನ ಹೋರಾಟ, ದೇಶದಲ್ಲಿ ಸಾವಿರಾರು ಗೋವುಗಳ ರಕ್ಷಣೆ, ಅಷ್ಟು ಮಾತ್ರ ಅಲ್ಲ, ಬಜರಂಗ ದಳದ ಮುಖಾಂತರ ಲವ್ ಜಿಹಾದಿಗೆ ತುತ್ತಾದಂಥ ಹಿಂದೂ ಯುವತಿಯರ ರಕ್ಷಣೆ, ಸತ್ಸಂಗದ ಮುಖಾಂತರ ಸಂಸ್ಕಾರವನ್ನು ಕೊಡುವಂಥ ಕಾರ್ಯ, ನಮ್ಮ ಸೇವಾ ವಿಭಾಗದ ಮುಖಾಂತರ ನೂರಾರು ಸೇವಾ ಚಟುವಟಿಕೆಗಳನ್ನು ಮಾಡಿಕೊಂಡು ವಿಶ್ವ ಹಿಂದೂ ಪರಿಷತ್ ಕಳೆದ 58 ವರ್ಷಗಳಿಂದ ದೇಶದ ಗ್ರಾಮ ಗ್ರಾಮ ಹಳ್ಳಿಗಳಲ್ಲಿ ಸಂಘಟನೆಯನ್ನು ಮಾಡಿಕೊಂಡು ಬಂದಿರ್ತದೆ. ಇಂಥ ಒಂದು ಶ್ರೇಷ್ಠವಾದಂಥ ಸಂಘಟನೆಗೆ 2024ಕ್ಕೆ 60 ವರ್ಷ ತುಂಬುತ್ತದೆ. ಇಂಥ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಇಡೀ ದೇಶದಲ್ಲಿ ಒಂದು ಹಿತಚಿಂತಕ ಅಭಿಯಾನವನ್ನು ಮಾಡಬೇಕು ಎಂಬ ಹಿನ್ನೆಲೆಯಲ್ಲಿ ಇವತ್ತಿನಿಂದ ನವೆಂಬರ್ 6ನೇ ತಾರೀಕಿಂದ ನಾಡ್ದು 20ನೇ ತಾರೀಕು ತನಕ 15 ದಿವಸಗಳ ಕಾಲ ಈ ಹಿತಚಿಂತಕ ಅಭಿಯಾನ ಇಡೀ ದೇಶದಲ್ಲಿ ನಡೀಲಿಕ್ಕಿದೆ. ಸಹಜವಾಗಿ ಇನ್ನೊಂದು ಭಾಷೆಯಲ್ಲಿ ಹೇಳಬೇಕಾದ್ರೆ ಇದನ್ನು ಮೆಂಬರ್ಶಿಪ್ ಅಂತ ಕರಿತೀವಿ. ಬಹುಶಃ ಈ ರಾಜಕೀಯ ಪಕ್ಷದವರೆಲ್ಲ ಪ್ರತಿ ವರ್ಷ ನಮ್ಮ ಪಕ್ಷಕ್ಕೆ ಸೇರಿಸಬೇಕಾದ್ರೆ ಮೆಂಬರ್ಶಿಪ್ ಅಂತ ಕರೀತಾರೆ. ಆದರೆ ವಿಶ್ವ ಹಿಂದೂ ಪರಿಷತ್ ಇದನ್ನು ಹಿತಚಿಂತಕರಂತ ಕರೀತಾರೆ. ಅಂದರೆ ವಿಶ್ವ ಹಿಂದೂ ಪರಿಷತ್ನ ಯಾರು ಹಿತವನ್ನು ಬಯಸ್ತಾರೆ, ಯಾರು ಹಿಂದುತ್ವದ ಹಿತವನ್ನು ಬಯಸ್ತಾರೆ, ಯಾರು ರಾಷ್ಟ್ರೀಯತೆಯ ಹಿತವನ್ನು ಬಯಸ್ತಾರೆ ಅಂಥವರು ಇದರ ಹಿತಚಿಂತಕರಾಗ್ಬೋದು. ಆ ಹಿನ್ನೆಲೆಯಲ್ಲಿ 15 ವರ್ಷಕ್ಕೆ ಮೇಲ್ಪಟ್ಟಂಥ ಎಲ್ಲರೂ ಪ್ರತಿಯೊಬ್ಬರು ನಮ್ಮ ವಿಶ್ವ ಹಿಂದೂ ಪರಿಷತ್ನ ಹಿತಚಿಂತಕರಾಗಬೇಕು. ಅದಕ್ಕೋಸ್ಕರ ಈ ವರ್ಷ ಇಡೀ ದೇಶದಲ್ಲಿ 1.5 ಲಕ್ಷ ಗ್ರಾಮಗಳಲ್ಲಿ 1 ಕೋಟಿಗೂ ಹೆಚ್ಚು ಹಿಂದೂಗಳನ್ನು ಸಂಪರ್ಕ ಮಾಡಿ ಈ ಹಿತಚಿಂತಕ ಅಭಿಯಾನವನ್ನು ಇವತ್ತು ನಾವು ಯೋಜನೆ ಮಾಡಿದ್ದೇವೆ. ಕರ್ನಾಟಕದಲ್ಲೂ ಸುಮಾರು 5,000 ಗ್ರಾಮಗಳಲ್ಲಿ ಈ ಹಿತಚಿಂತಕ ಅಭಿಯಾನ ನಡೆಯಲಿಕ್ಕಿದೆ. 5 ಲಕ್ಷ ಜನರನ್ನು ಕರ್ನಾಟಕದಲ್ಲಿ ಹಿಂದೂಗಳನ್ನು ಸಂಪರ್ಕ ಮಾಡಿ ಈ ಅಭಿಯಾನದಲ್ಲಿ ಜೋಡಿಸುವಂಥ ಕಾರ್ಯ ಮುಂದಿನ 15 ದಿವಸಗಳಲ್ಲಿ ನಡೆಯಲಿಕ್ಕಿದೆ. ಅದರಂತೆ ವಿಶೇಷವಾಗಿ ಕರ್ನಾಟಕದಲ್ಲಿ ಮಂಗಳೂರು ವಿಭಾಗ ವಿಶ್ವ ಹಿಂದೂ ಪರಿಷತ್ತಿಗೆ ಶಕ್ತಿ ಕೊಟ್ಟಂಥ ಭಾಗ ಇದು. ಅದರಲ್ಲೂ ವಿಶೇಷವಾಗಿ ನಮ್ಮ ಮಂಗಳೂರು ಜಿಲ್ಲೆಯ 1 ಲಕ್ಷ ಹಿಂದೂಗಳನ್ನು ಸಂಪರ್ಕ ಮಾಡಬೇಕು ಎಂಬಂಥ ಗುರಿಯನ್ನು ಮಂಗಳೂರು ಜಿಲ್ಲೆಗೆ ಕೊಟ್ಟಿದ್ದಾರೆ. ಅದರಿಂದಾಗಿ ನಮ್ಮ ಜಿಲ್ಲೆಯ ಎಲ್ಲ 10 ಪ್ರಖಂಡಗಳಲ್ಲಿ ಈ ಅಭಿಯಾನ ಇವತ್ತು ನಡೀಲಿಕ್ಕಿದೆ. ಇವತ್ತು ಇದೇ ನಮ್ಮ ಉಳ್ಳಾಳದ ಗ್ರಾಮಾಂತರ ತಾಲೂಕಿನ ಪ್ರಖಂಡದ ಒಂದು ಹಿತಚಿಂತಕ ಅಭಿಯಾನ ಇವತ್ತು ಪೂಜ್ಯ ಸ್ವಾಮೀಜಿಗಳ ಮುಖಾಂತರ ಇವತ್ತು ಉದ್ಘಾಟನೆಗೊಳ್ಳಲಿದೆ. ನಾನು ಈ ಕಾರ್ಯಕ್ರಮದ ಮುಖಾಂತರ ಎಲ್ಲ ಹಿಂದೂ ಬಂಧುಗಳಲ್ಲಿ ವಿನಂತಿ ಮಾಡ್ತೀನಿ, ಮುಂದಿನ 15 ದಿವಸಗಳ ಕಾಲ ನಮ್ಮ ಎಲ್ಲ ಸಂಘಟನೆಯ ಕಾರ್ಯಕರ್ತರು ತಮ್ಮ ಮನೆಗೆ ಬರಲಿಕ್ಕಿದ್ದಾರೆ. ತಾವೆಲ್ಲರೂ ಅವರನ್ನು ಸ್ವಾಗತ ಮಾಡಿ ಬರಮಾಡಿಕೊಂಡು ನಮ್ಮ ಮನೆಯಲ್ಲಿ 15 ವರ್ಷಕ್ಕೆ ಮೇಲ್ಪಟ್ಟಂಥ ಎಲ್ಲರನ್ನೂ ವಿಶ್ವ ಹಿಂದೂ ಪರಿಷತ್ನ ಹಿತಚಿಂತಕರನ್ನಾಗಿ ಮಾಡಬೇಕು. 20 ರೂಪಾಯಿ ಅದಕ್ಕೆ ಚಂದಾದಾರ ಇದೆ, ಅದನ್ನು ಕೊಟ್ಟು ಹಿತಚಿಂತಕರಾಗಿ
ಮುಂದಿನ ದಿವಸಗಳಲ್ಲಿ ರಾಷ್ಟ್ರ ರಕ್ಷಣೆಯ ಸೇವೆಯಲ್ಲಿ ವಿಶ್ವ ಹಿಂದೂ ಪರಿಷತ್ನೊಟ್ಟಿಗೆ ತಾವೆಲ್ಲರೂ ಕೈ ಜೋಡಿಸಬೇಕು ಅಂತೇಳಿ ತಮ್ಮ ಹತ್ರ ಎಲ್ಲರ ಹತ್ರ ವಿನಂತಿಸುತ್ತಾ ಪೂಜ್ಯ ಶ್ರೀಗಳ ಮುಖಾಂತರ ಈ ನಮ್ಮ ಹಿತಚಿಂತಕ ಅಭಿಯಾನವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡುತ್ತಾ, ತಾವು ಮಾತ್ರ ಅಲ್ಲ ತಮ್ಮ ಮನೆಯಲ್ಲಿದ್ದಂಥ 15 ವರ್ಷಕ್ಕೆ ಮೇಲ್ಪಟ್ಟಂಥವ್ರು ಎಲ್ಲರೂ ಈ ಹಿತಚಿಂತಕರನ್ನಾಗಿ ಮಾಡಬೇಕು. ಅದಕ್ಕೋಸ್ಕರ 20 ರೂಪಾಯಿಯಾಗಿ ಎಷ್ಟು ಮನೆಯಲ್ಲಿದ್ದಾರೆ ಆ ದುಡ್ಡನ್ನು ಕೊಟ್ಟು ಹಿತಚಿಂತಕರಾಗಬೇಕು ಅಂತೇಳಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ತೀನಿ. ಮಾಡಬೇಕು. ನಮ್ಮ ಮಂಗಳೂರು ಮಹಾನಗರ ಜಿಲ್ಲೆಯಲ್ಲಿ 1 ಲಕ್ಷ ಜನರನ್ನು ನಾವು ಸಂಪರ್ಕ ಮಾಡಲಿಕ್ಕಿದ್ದೇವೆ. ನಮ್ಮ ಕಾರ್ಯಕರ್ತರು ಎಲ್ಲರ ಮನೆ ಮನೆಗೆ ಬಂದು ವಿಶ್ವ ಹಿಂದೂ ಪರಿಷತ್ತಿನ ಸದಸ್ಯರನ್ನಾಗಿ ಮಾಡಲಿಕ್ಕಿದ್ದಾರೆ, ಹಿತಚಿಂತಕರನ್ನಾಗಿ ಮಾಡಲಿಕ್ಕಿದ್ದಾರೆ. ನಾವೆಲ್ಲರೂ ಒಟ್ಟಾಗಿ ವಿಶ್ವ ಹಿಂದೂ ಪರಿಷತ್ತಿನ ಹಿತಚಿಂತಕರಾಗಿ ಧರ್ಮ ದೇಶ ಒಂದೇ ಗೋಮಾತ್ರ. ರಾಮಕೃಷ್ಣ ಶಾಲೆಯ ಪ್ರಾಧ್ಯಾಪಕರಾದ ಅವರು ತುಂಬ ಸಹಕಾರವನ್ನು ನೀಡಿದರು. ಹಾಗೆ ನಮಗೆ ಸಹಕಾರ ನೀಡಿದ್ದಾರೆ. ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸುವ ಬಹುಮಾನವನ್ನು ಸ್ವೀಕಾರ ಮಾಡಬೇಕೆಂದು ಕ್ಷೇತ್ರದ ಒಳ್ಳೆ ಸಮಾಜ ಸೇವಕ, ಹಿತಚಿಂತಕ ಹಾಗೆ ಧಾರ್ಮಿಕ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಉತ್ತಮ ಶಾಸಕ ಎಂದು ಹೆಸರು ಪಡೆದಂಥ ಉತ್ತಮವಾಗಿ ಮುದ್ದುಕೃಷ್ಣ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದಂಥ ಮಗು ಅಶ್ವಿಕಾ ಡಿ ಶೆಟ್ಟಿ ಅಸೈಗೋಳಿ. ದಯಮಾಡಿ ಮಗುವೊಟ್ಟಿಗೆ ತಾಯಿಯು ಬಂದು ಆ ಬಹುಮಾನವನ್ನು ಸ್ವೀಕಾರ ಮಾಡಬೇಕು. ಯಾರ್ಯಾರಿಗೆ ಬಹುಮಾನ ಇದೆ ಅಂತ ಹೇಳಿದ್ದೀವಿ ಈ ಮುಂದೆ, ದಯಮಾಡಿ ಹೆತ್ತವರು ಮಕ್ಕಳೊಟ್ಟಿಗೆ ರೆಡಿಯಾಗಿರಬೇಕಾಗಿ ವಿನಂತಿ. ಹಾಗೆ ದ್ವಿತೀಯ ಬಹುಮಾನ ರಿಹನ್ಯ ನಡುಪದವ್, ಇವರು ಸಹ ವೇದಿಕೆ ಬರಬೇಕು. ಹಾಗೆ ಪ್ರಥಮ ಬಹುಮಾನ ಅಶ್ವಿಕಾ ಡಿ ಶೆಟ್ಟಿ ಅಸೈಗೋಳಿ. ಎಲ್ಲರೂ ಒಂದು ಚಪ್ಪಾಳೆಯನ್ನು ತಟ್ಟಿ ಪ್ರೋತ್ಸಾಹಿಸಬೇಕು. ಯಾಕಂತೇಳಿದ್ರೆ ಚಿಕ್ಕ ಮಕ್ಕಳನ್ನು ಮಧ್ಯಾಹ್ನದ ಒಟ್ಟಿಗೆ ಇಲ್ಲಿ ಕರ್ಕೊಂಡ್ಬಂದು ತಾಯಂದಿರು ಕಷ್ಟಪಟ್ಟು ಅವರಲ್ಲಿ ಈ ಕೃಷ್ಣವೇಷ ನಡೆಸಿದ್ದಾರೆ. ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿದ್ದೇವೆ. ದ್ವಿತೀಯ ಬಹುಮಾನ ರಿಹನ್ಯ ನಡುಪದವ್, ದಯಮಾಡಿ ವೇದಿಕೆಗೆ ಬರಬೇಕು. ತೃತೀಯ ಬಹುಮಾನ ಶ್ರೇಷ್ಠ ಕಿಲ್ಲೂರು. राधे 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 गोविंद
ವಿಶ್ವ ಹಿಂದೂ ಪರಿಷತ್ ಗೋವಿಗಾಗಿ, ಹಿಂದುತ್ವಕ್ಕಾಗಿ, ರಾಷ್ಟ್ರಕ್ಕಾಗಿ ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ಹೇಳಬೇಕಾದಂಥ ಅವಶ್ಯಕತೆ ಖಂಡಿತ ಇಲ್ಲ. ನಮಗೆಲ್ಲರಿಗೂ ಸಹ ತಿಳಿದಿರುವಂಥ ಒಂದು ವಿಷಯ. ಇಡೀ ಸಮಾಜಕ್ಕೆ ಗೊತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಏನು ಮಾಡ್ತಿದೆ ಅನ್ನುವಂಥ ವಿಷಯದ ಬಗ್ಗೆ. ನಾವು ಯೋಚನೆ ಮಾಡಬೇಕಾದ್ದು ಸಮಾಜವಾಗಿ ಏನಂತ ಹೇಳಿದರೆ, ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದವರು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರು ಯೋಚನೆ ಮಾಡಬೇಕು. ನಾವೆಲ್ಲರೂ ಸಹ ಸೇರಿ ಯೋಚನೆ ಮಾಡಬೇಕಾಗಿದೆ. ಅವ್ರಿಗೇನು ಲಾಭ ಇಲ್ಲ, ಅವ್ರು ಯಾಕೆ ಮಾಡ್ತಾ ಇದ್ದಾರೆ ಈ ಕೆಲಸ? ಹಿಂದುತ್ವಕ್ಕಾಗಿ, ಸಮಾಜಕ್ಕಾಗಿ, ಸಂಪ್ರದಾಯನ ಉಳಿಸ್ಲಿಕ್ಕಾಗಿ, ಸಂಸ್ಕೃತಿಯನ್ನು ಉಳಿಸ್ಲಿಕ್ಕಾಗಿ. ಶರಣ್ ಪಂಪೇಲವರು ಮಾತಾಡ್ತಾ ಹೇಳಿದರು, ರಾಷ್ಟ್ರ ಸೇವೆಯನ್ನು ಮಾಡಲಿಕ್ಕಾಗಿ ಅನ್ನುವಂಥ ಮಾತನ್ನು ಸಹ ಹೇಳಿದರು. ಇದೆಲ್ಲ ಕೆಲಸಗಳನ್ನು ಮಾಡಿದರೆ ರಾಷ್ಟ್ರ ಸೇವೆಯನ್ನು ಮಾಡಲಿಕ್ಕಾಗ್ತದೆ ಅನ್ನೋದನ್ನು ಸೂಕ್ಷ್ಮವಾಗಿ ಒಂದು ವಿಷಯವನ್ನು ನಮ್ಮ ಮುಂದಿಟ್ಟರು. ಕುತ್ತಿಗೆಯಲ್ಲಿ ಕೇಸರಿ ಶಾಲ ಹಾಕಿದಂಥ, ಎದೆಯಲ್ಲಿ ಕೇಸರಿ ಬಣ್ಣವನ್ನು ತೊಟ್ಟಂಥ ಯುವಕರ ಯುವತಿಯರ ತಂಡ ಏನಿದೆ, ಅವ್ರಿಗೆ ಯಾರಿಗೆ ಸಹ ಈ ಕೆಲಸವನ್ನು ಮಾಡಬೇಕಾದ ಅವಶ್ಯಕತೆ ಖಂಡಿತ ಇಲ್ಲ. ಅವರವರಿಗೆ ಅವರ ಜೀವನವನ್ನು ಅವರಷ್ಟಕ್ಕೆ ನಡೆಸ್ಕೊಂಡು ಹೋಗ್ಬೋದು. ಆದರೂ ಸಹ ನಮ್ಮ ಸಂಸ್ಕಾರ, ಸಂಪ್ರದಾಯ, ಹಿಂದುತ್ವ ಅದನ್ನು ಉಳಿಸ್ಬೇಕು ಅನ್ನುವಂಥ ಹೋರಾಟ ಇವರು ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ನಾವೆಲ್ಲರೂ ಸಹ ಅವರಿಗೆ ಜೊತೆಯಾಗಿ ನಿಂತರೆ ಮಾತ್ರ ಈ ಒಂದು ಪುರುಷಾರ್ಥ ಸಾಧನೆ ಮಾಡಲಿಕ್ಕೆ ನಮ್ಮ ಹತ್ರ ಸಾಧ್ಯ ಅನ್ನೋದು ನನ್ನ ನಂಬಿಕೆ. ಶಾಸಕನಾಗಿ ನನಗೆ ಸಹ ಭಾಳಷ್ಟು ಪ್ರೇರಣೆಯನ್ನು ಕೊಟ್ಟಂಥ ಸಂಸ್ಥೆ ಅಂತ ಹೇಳಿದ್ರೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ. ಯಾವಾಗ ಯಾವ ವಿಷಯ ಕೇಳಿದ್ರು ಸಹ ಆ ವಿಷಯದ ಹಿಂದೆ ಒಂದು ದೊಡ್ಡದಾದ ಒಂದು ಗುರಿ ಇರ್ತದೆ. ಆ ಗುರಿಯನ್ನು ಈಡೇರಿಸುವ ಸಲುವಾಗಿ ಯುವಕರು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಕನಿಷ್ಠ ಪಕ್ಷವಾಗಿ ನಾವು ಅವರ ಬೆನ್ನೆಲುಬಾಗಿ ನಿಲ್ಲಿಸಿಕೊಳ್ಳುವಂಥ ಪ್ರಯತ್ನ ಇಡೀ ಸಮಾಜ ಮಾಡಬೇಕಾಗಿದೆ. ಗೋವಿನ ವಿಷಯದಲ್ಲಿ ಗೋವಿನ ಸಂತತಿಯನ್ನು ಯಾಕೆ ನಾವು ಉಳಿಸಬೇಕು ಅನ್ನೋದು ಗೊತ್ತಿರುವಂಥ ವಿಷಯ. ಆದರೂ ಸಹ ಗೋವನ್ನು ಕಳ್ತನ ಮಾಡ್ತಾರೆ, ಗೋ ಹತ್ಯೆ ಆಗ್ತದೆ. ಯಾಕೆ ಆಗ್ತದೆ? ಯಾರ ಧರ್ಮದಲ್ಲಿ ಸಹ, ಯಾರ ಮತ ನಂಬಿಕೆಯಲ್ಲಿ ಸಹ ಗೋವನ್ನು ತಿನ್ನಬೇಕು ಅನ್ನುವಂಥದ್ದನ್ನು ಬರೆದಿಲ್ಲ. ನೀವು ಕುರಾನ್ ನೋಡಿ, ಬೈಬಲ್ ನೋಡಿ, ಯಾವುದರಲ್ಲಿ ಬೇಕಾದ್ರೆ ನೋಡಿ, ಎಲ್ಲಿ ಸಹ ಬರಲಿಲ್ಲ. ನೀವು ಮುಸಲ್ಮಾನ ಆಗಬೇಕಾದ್ರೆ ಅಥವಾ ಕ್ರಿಶ್ಚನ್ ಆಗಬೇಕಾದ್ರೆ, ಮತ್ತೊಬ್ಬನಾಗಬೇಕಾದ್ರೆ ನೀವು ಕಂಪಲ್ಸರಿಯಾಗಿ ಗೋಮಾಂಸವನ್ನು ತಿನ್ನಬೇಕನ್ನುವಂಥದ್ದು ಎಲ್ಲೂ ಸಹ ಬರೆದಿಲ್ಲ. ಆದರೂ ಸಹ ಯಾಕೆ ಆಗ್ತದೆ? ಸಹಸ್ರಾರು ವರ್ಷಗಳಿಂದ ನಮ್ಮ ಸನಾತನ ಧರ್ಮದ ಈ ಕಾಲಾವಧಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಗೋಹತ್ಯೆ ನಿಷಿದ್ಧವಾಗಿದೆ ಅಂತ ಒಂದು ವಿಷಯ. ಇದು ಯಾಕೆ ಆಗ್ತದೆ ಅಂತ ಹೇಳಿದರೆ, ಅದರ ಬಗ್ಗೆ ನಾವು ಸ್ವಲ್ಪ ಆಲೋಚನೆ ಮಾಡಿದರೆ ನಮಗೆ ಗೊತ್ತಾಗ್ತದೆ. ಶಾಲೆಯಲ್ಲಿ ಹೋಗುವಂಥ ಮಕ್ಕಳಿಗೆ ಧರ್ಮ ಮತ್ತೊಂದು ಇದೆಲ್ಲ ಇರುವುದಿಲ್ಲ. ಅವನಿಗೆ ಹಿಂದುವ, ಮುಸ್ಲಿಮ, ಕ್ರಿಶ್ಚನ್ ಅಂತ ಗೊತ್ತಿರೋದಿಲ್ಲ ಸಣ್ಣ ಮಕ್ಕಳಿಗೆ. ಒಬ್ಬಳು ಹಿಂದೂ ಹುಡುಗ ಮುಸ್ಲಿಂ ಮಗು ಹತ್ರ ನಿನ್ನ ಊಟಕ್ಕೆ ಏನು ಮಧ್ಯಾಹ್ನ ತಿಂದೆ ಅಂತ ಕೇಳಿದರೆ, ಅವನು ನಿನ್ನ ದೇವರನ್ನು ತಿಂದೆ ಅನ್ನುವಂಥ ಮಾತನ್ನು ಹೇಳ್ತಾನೆ ಈ ಹುಡುಗನಿಗೆ. ಯಾಕಂದರೆ ಅವ ಗೋಮಾಂಸ ತಿಂದಿರ್ತಾನೆ, ಅವನಿಗೂ ಗೊತ್ತಿಲ್ಲ, ಅವನ ಮನೆಯಲ್ಲಿ ಕೊಟ್ಟಿರ್ತಾರೆ. ಅಗತ್ಯ ಇಲ್ಲ ಅವನು ತಿನ್ನೋದು. ಗೋಹತ್ಯೆ ಮಾಡಬೇಕಂತ ಅವಶ್ಯಕತೆ ಖಂಡಿತ ಇಲ್ಲ. ಆ ಹುಡುಗ ಆಗ ಹೇಳಿದಾಗ ನಮ್ಮ ಹಿಂದೂ ಸ್ಟೂಡೆಂಟಿಗೆ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಾನು ಗೋ ಪೂಜೆ ಮಾಡ್ತೇನೆ, ಗೋಮಾತೆಯನ್ನು ನಾನು ದೇವರಂತ ಪೂಜೆ ಮಾಡ್ತೇನೆ, ಆದರೆ ನಾನು ನಂಬಿರುವಂಥ ಒಂದು ದೈವತ್ವದ ವಿಷಯ ಬರುವಂಥ ಒಂದು ಗೋಮಾತೆಯನ್ನು ಮತ್ತೊಬ್ಬ ತಿಂತಾ ಇದ್ದಾನೆ ಅನ್ನುವಂತಾಗ ಸೈಕಲಾಜಿಕಲಿ ಒಂದು ರೀತಿ ಎಫೆಕ್ಟ್ ಆಗ್ತದೆ. ಈ ಸೈಕಲಾಜಿಕಲಿ ಎಫೆಕ್ಟ್ ಆಗಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನಮ್ಮ ದೇಶದಲ್ಲಿ ಗೋಹತ್ಯೆ ಮಾಡುವಂಥ ದೊಡ್ಡದಾದ ಪಿತೂರಿ ನಡೀತಿದೆ. ಇದನ್ನು ನಾವು ಅರಿತುಕೊಳ್ಳುವಂಥ ಪ್ರಯತ್ನ ಮಾಡಿದರೆ ನಮಗೆ ಇದು ಹಿಂದಿರುವಂಥ ಕಾನ್ಸ್ಪಿರಸಿ ಏನಿದೆ, ಯಾವ ರೀತಿ ಯೋಚನೆ ಮಾಡ್ತಾರೆ ಬೇರೆ ಅನ್ನೋದು ನಮಗೆ ಗೊತ್ತಾಗ್ತದೆ. ನಮ್ಮ ದೇಶದಲ್ಲಿ ಎಲ್ಲರಿಗೂ ಸಹ ಸ್ವತಂತ್ರವಾಗಿ ಅವ್ರ ಮತ ಧರ್ಮವನ್ನು ಆಚರಿಸ್ಕೊಂಡು ಬರಲಿಕ್ಕೆ ಅವಕಾಶ ಉಂಟು. ಖಂಡಿತ ನಾವು ಹಿಂದೂಗಳು ಮತ್ತೊಬ್ಬರಿಗೆ ತೊಂದರೆ ಮಾಡೋದಿಲ್ಲ. ಆದರೆ ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿಯನ್ನು ಬಲಿ ಕೊಟ್ಟು ಜೀವನ ಮಾಡೋಷ್ಟು ಬಡಿಸ್ಲಿಕ್ಕೆ ನಮಗೆ ಯಾರಿಗೂ ಸಹ ಬರಲಿಲ್ಲ. ಅದ್ರ ಬಗ್ಗೆ ಹೋರಾಟ ಮಾಡ್ತಿರುವಂಥ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಯುವಕರಿಗೆ ನಾವು ಸಂಪೂರ್ಣ ಬೆಂಬಲವನ್ನು ಕೊಡಬೇಕಾದ ಅವಶ್ಯಕತೆ ಖಂಡಿತ ಉಂಟು. ಆ ಕಾಲಘಟ್ಟದಲ್ಲಿದ್ದೇವೆ. ಇದು ನಿರ್ಣಾಯಕ ಕಾಲಘಟ್ಟ. ಡೂ ಆರ್ ಡೈ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ. ನಮಗೆಲ್ಲರೂ ಕೇಸರಿಮಾಗಿ ನಮ್ಗೆ ಕೂತಾಗ ನಮ್ಗೆ ಗೊತ್ತಾಗೋದಿಲ್ಲ, ನಮ್ಗೆ ಹೆದರಿಕೆ ಆಗೋದಿಲ್ಲ. ನೀವು ಒಂದು ಹೆಜ್ಜೆ ಆಟ ಹೆಚ್ಚು ನೋಡಿದರೆ ಗೊತ್ತಾಗ್ತದೆ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಬೇರೆ ಕಡೆ ಇದೆ ಅನ್ನುವಂಥ ವಿಷಯದ ಬಗ್ಗೆ.
ಅದ್ರ ಬಗ್ಗೆ ಚಿಂತನೆ ಯೋಚನೆಯನ್ನು ನಾವು ಶುರು ಮಾಡೋದಿದ್ರೆ ನನ್ನ ಕುಟುಂಬ ಆಯಿತು, ನಾನಾಯಿತು, ನನ್ನ ಮನೆ ಆಯಿತು ಅಂತ ಹೇಳಿ ಕೂತ್ಕೊಂಡ್ರೆ ಖಂಡಿತ ಮುಂದಿನ ದಿನಗಳಲ್ಲಿ 10-15 ವರ್ಷ ಆದಮೇಲೆ ನಮ್ಮ ಮಕ್ಕಳು ದೇವಸ್ಥಾನಗಳಿಗೆ ಹೋಗ್ತಾರ ಅಥವಾ ಭಜನಾ ಮಂದಿರಕ್ಕೆ ಹೋಗ್ತಾ ಇದ್ರೆ ಅಲ್ಲಿ ಶುಕ್ರವಾರ ಅಥವಾ ಆದಿತ್ಯವಾರ ಮತ್ತೊಂದು ಕಡೆ ಹೋಗ್ತಾರ ಅನ್ನುವಂಥದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ. ಶಾಸಕನಾಗಿ ನನಗೆ ಹೆಮ್ಮೆ ಉಂಟು. ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ನ ಸಂಘಟನೆಗಳೊಂದಿಗೆ ನನ್ನ ಸಂಪರ್ಕ ನಿರಂತರವಾಗಿ ಇದೆ ಅನ್ನೋದ್ರ ಬಗ್ಗೆ ಅದೇ ನನಗೊಂದು ಹೆಮ್ಮೆಯ ವಿಷಯ. ನಾನು ಭಾಷಣಕ್ಕಾಗಿ ಇದನ್ನು ಹೇಳ್ತಾ ಇಲ್ಲ. ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ, ಹಿಂದೂ ಜಾಗರಣೆ ಇರ್ಬೋದು, ಯಾರೇ ಇರ್ಬೋದು, ಹಿಂದುತ್ವಕ್ಕೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರಲ್ಲಿ ಇರುವಂಥ ಮಾನಸಿಕ ಸ್ಥೈರ್ಯವನ್ನು ನಾವು ಮೆಚ್ಚಬೇಕು. ಅವರಲ್ಲಿ ಶಕ್ತಿ ತುಂಬಿಸುವಂಥ ಪ್ರಯತ್ನವನ್ನು ನಾವೆಲ್ಲರೂ ಸಹ ಮಾಡಬೇಕಾಗಿದೆ. ಶಾಸಕನಾಗಿ ಈ ವೇದಿಕೆ ಮೂಲಕ ನಿಮಗೆ ಹೇಳ್ತಾ ಇದ್ದೇನೆ, ಶಾಸಕನಾಗಿ ಇರ್ಬೋದು, ಒಬ್ಬ ಸನಾತನ ಧರ್ಮದ ಒಬ್ಬ ಸಾಮಾನ್ಯ ನಾಗರಿಕ ನಾನು ಹೇಳ್ತಾ ಇದ್ದೇನೆ, ನನ್ನ ಸಂಪೂರ್ಣ ಬೆಂಬಲವನ್ನು ಯಾವ ರೀತಿಯ ವ್ಯವಸ್ಥೆಗೆ ಏನು ಬೇಕಾದರೂ ಸಹ ಎಷ್ಟೊತ್ತಿಗೆ ಕೇಳಿದರೂ ಸಹ ಸಂಪೂರ್ಣವಾಗಿ ನಾನು ನಿಮ್ಮೊಂದಿಗೆ ಇದ್ದೇನೆ ಅನ್ನುವ ಮಾತನ್ನು ಹೇಳ್ತಾ ನಿಮಗೆಲ್ಲರಿಗೂ ಸಹ ಶುಭವನ್ನು ಕೋರ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ.